Angelina, Kudla Jimmy and Dancer Kudla, Kudla Sanskrit, and Esther, Batima, ready to Mr. Chavi to welcome the ಲೈವ್ ಅವನೊಂದು ಐತೆ ಅಂತ ನಿಮಗೆ ಜರ್ಕೊಡ Esther Batima, ಕೂಟದ ಅಧ್ಯಕ್ಷರು ವಜ್ರ ಬಟ್ಟೆ ಕೊಟ್ಟು ಚಾಟ್ ಮಾಡಬೇಕು ಬಗ್ಗೆ ಉದಿಪನ ಮನಸ್ಸಿನ ಮಾತುಗಳಿಂದ ಮೋಕೆ ಬೆತ್ತಲು ಉದಿಪನದ ಪಾತ್ರೆಗಾರು ವಿತೆ ಬರಲು ಶ್ರೀಮತಿ ತುಳಸಿ ದೇವಾಡಿಗ ನಿವೃತ್ತ ಸೈನಿಕ ಶಿಕ್ಷಕಿ ಕಟ್ಪಾಡಿ ಅಂಜನೆ ರೋಟರಿ ಕ್ಲಬ್ ಕಟ್ಪಾಡಿ ಮತ್ತು ಮಾಜಿ ಅಧ್ಯಕ್ಷರಾದ ಸಮಾಜ ಸೇವಕಿಯಾದ ನಿರಂತರ ಸೇವೆ ಮಾಡುವ ತುಳಸಿ ದೇವಡಿಗ ಇನ್ನು ನಮ್ಮ ಉದಿಪನದ ದೇಶದ ಕೊಲ್ಲು ಮತ್ತು ಕೊನೆಯ ಮೇಡಮ್ ಇನ್ನ ಖಾತೆಗಾಗಿದ್ದೆ ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತಿ ಸಮೇತ ಶ್ರೀ ಭಗವತೆ ನಮಃ ಶ್ರೀ ಭಗವತಿ ಸಮೇತ ಶ್ರೀ ಭಗವತೆ ನಮಃ ಶ್ರೀ ಭಗವತೆ ನಮಃ ಶ್ರೀ ಭಗವತೆ ನಮಃ ನಮ್ಮ ಒಬ್ಬೊಬ್ಬರಿ ದೇಶನಾಗ ಸುರುಕು ನಮ್ಮ ದೈವತೆಯ ನಮ್ಮ ಆಚರಣೆ ಅಂಚೆನೆ ಆ ದೈವತೆಯ ಮನಸ್ಸನ್ನು ನೆನೆಕೊಂಡು ಮಿಕ್ಕ ಚಾವಡಿಗೆ ಶೃಂಗಾರ ಮಾಡಿದ ಮಲ್ಲ ಮಾತ ವಿದ್ಯೆಲ್ಲ ಅಂಚೆನೆ ಚಾವಡಿದ ಎದುರು ಮುಂದಿನ ದಿನ ಪೂರ ನಮ್ಮ ಕುಟುಂಬದ ಜೋಗಳು ನಮ್ಮ ಬಂಧುಗಳು ಮಿತ್ರ ಅಂಚೆನೆ ಎಲ್ಲೆಲ್ಲ ಜೋಗಳು ಅವತ್ತಂಗೆ ನಮ್ಮ ಪತ್ರಕರ್ತರ ಮಕ್ಕಳು ಅಂಚೆನೆ ಮಾತ ಮಕ್ಕಳು ನಮ್ಮ ಕುಟುಂಬದವರು ಏನೇನು ಮಾತಾಡಿದ್ದೀರ ಮಾತಾಡಿದ ಎನ್ನ ಉಡಾಜಿನ ಸೊನ್ನೆ ನಾವು ಬಂದರೆ ನಾನು ಹೆಚ್ಚಿಗೆ ಮಾತಾಡಬೇಕು ಜಯ ಬಂದ ಮಲ್ಮಲ್ಲ ಮಸ್ತು ನಮ್ಮ ಮಾತಾಡಿದೆ ಅಂಚಾದ್ರೆ ಆಟಲ ಮಂದಿ ದೀಪನ ಮಾಹಿತಿ ಮಾತಾಡಿದ್ರೆ ನೋಡೇ ಹಾಕೋದು ಈ ನಮ್ಮ ಕುರಿತ ತುಳುಕೂಟದವರು ಮಂದಿರ ಈ ಮದುವೆಗೆ ನನ್ನ ದೇಶ ಈಗ ದಾದನೇ ಮದುವೆಗೆ ಬರ್ತಾನೆ ಮನಸ್ಸಿನಿಂದ ಅವಲಂಬನೆ ದಯಪಡಿಂದ ಆ ಪಕ್ಕಕೊಂಡು ಜೋಗಳು ಎಡೆಗೆ ಕುಟ್ಟಂಗೆ ಮಾಡಿದ್ರೆ ಅಂಚೆನೆ ಈಗ ಚೆನ್ನಾಗಿ ಬಾಳಿದ್ದಾರೆ ಒಂದು ಮದುವೆಗೆ ರಂಗ ಬಂದ ಒಂದು ಮನೆಗೆ ಹೋಗಿ ಮನಸ್ಸು ಅವರನ್ನು ಕಾಲ ಒಂದು ಖುಷಿ ಅವರವರು ಈ ತುಳುಕೂಟದ ಬಗ್ಗೆ ಹೆಚ್ಚಿನ ಮಾಹಿತಿ ದಯಪಂಡ ಯಾರ ಒಂದು ಸಮಯ ನಿಮಿಷ ಬರ್ತದೆ ಅಂತ ಮಾಹಿತಿ ಇದ್ದಿ ಅಣ್ಣನ ಪಂಚಾಯತ್
ಇದನ್ನು ಒಂದು ಟೈಮ್ ಒಂದು ಸಮಯ ಇದು ಕೂಡ ಬಂದಿದೆ ಅಂತ ಮಾತಾಡಿದ್ರೆ ನಿಜವಾದ ಬೇಕಾಗಿ ಪ್ರೋಗ್ರಾಮ್ ಇಟ್ಟರೆ ಒಂದು ಬೈಕಿಗೆ ನಾವು ಪಾತ್ರ ಮಾಡ್ತದೆ ಹೆಂಗೆ ಬೈಕ್ ಖುಷಿ ಆಗ ಅವ್ರು ಯಾಕೆ ಮಾಡ್ತೀವಿ ಅಂತ ಗೊತ್ತಾಗಿದ್ವಿ ಇಂತೆಲ್ಲ ಕೂಡ ಇನ್ನಿತ ಈ ಒಂದು ದೇಶ ಭಾರಿ ಒಂದು ನಮ್ಮ ಸಮಾಜದ ನಮ್ಮ ಮೇಲೆ ಕಂಡಿದೆ ದೇಶ ಶೆಟ್ಟಿ ಅವರಿಗೆ ಇಂಥ ಖಂಡಿತ ದಯಗೊಂಡ ಇತ್ತ ನಮ್ಮ ಈ ಸಂಸ್ಕೃತಿನೇ ನಮ್ಮ ಪೂರ ಮಗತ್ತಲ್ಲೇ ಹೋದವರು ನಿಜವಾದ ಭಾರಿ ಮಂದಿ ದುಃಖ ಆಗ್ಬೋದು ದಯಗೊಂಡ ಪ್ರಾಯಕ್ಕೆ ಎಣ್ಣೆನಾಗ ಇದು ತುಂಬದ ಒಬ್ಬಳ ಇದ್ದಿ ಒಬ್ಬಳ ಅವಡೆ ಇದು ಒಬ್ಬದ ವಿಷಯ ಪೂರ ಫೋನ್ ಹೊರಗಾಲ ಇದ್ದೆ ಅವೇ ಅದೇ ಹೋಗು ಅವು ಎದುರು ಬಾಲಿಗೆ ಫೋನ್ ತಗೊಂಡು ಅಂತ ಅವ್ರು ದಯಗೊಂಡ ಜೋಕ್ಲೆ ಬಂದ್ಬಿಟ್ಟು ಅವು ನಮ್ಮ ತಪ್ಪು ಜೋಕ್ಲೆ ನಮ್ಮ ಮರಳಿ ಎಲ್ಲಿ ಹೋಗಿ ಉದಾಹರಣೆ ಬಂದರೆ ನೋಡಿ ನಾನು ಬಸ್ಸಿಗೆ ಫೋನಾಗ ಒಂದು 2 ವರ್ಷದ ಬಾಲೆ ಫೋನ್ ತಗೊಂಡು ಒಂದು ಆ ಬಾಲ್ಯದ ಅರ್ಥಾನಕ್ಕೆ ಬಿಟ್ಟು ಒಂದು ರೀತಿಯಾಗಿ ಒಂದು ಇದೆ ಅವಳ 2 ಜನ ಫ್ರೀ ಆರಾಮ ಸುಮಾರು ಕೊಟ್ಟು ಫ್ರೀ ಯಾಕಂದರೆ ನಾನು ಎಲ್ಲೇ ಮಕ್ಕಳು ಸಂಬಂಧ ಕೇಳ್ತೆ ಆಗಿಲ್ಲ ಎಂತ ಮಾತ್ರ ಮನಸ್ಸು ಬೇನೆ ಆಗ್ತದೆ ಅವಾಗ ಯಾಕೆ ಕೂತು ಯಾರು ಬಂದಿದೆ ಬಿಡಿ ಅಮ್ಮ ಆ ಬಾಲ್ಯಕ್ಕೆ ದಾಯಿ ನಮ್ಮ ಫೋನ್ ಬರ್ತಾರೆ ಇಜ್ಜಿ ಅವಾಗ ಫೋನ್ ಕೊಟ್ಟಿರೋ ಇನ್ನೇ ಇಜ್ಜಿ ಎಂತ ಬಾಲ್ಯ ಬಂದಾಗ ಫೋನ್ ತಗೊಂಡು ಬೈತಿದ್ದೆ ಇದ್ದೇ ನಮ್ಮ ತಗೊಂಡು ಅವು ಅಂತ ಯಾವಾಗ ಮಾಡ್ತೀವಿ ಅವ್ರು ದಯ ಬಂದ ಬಾಲ್ಯದೇ ಇದ್ದೆ ಇದೇ ಇದ್ದೆ ಇತ್ತನೇ ಅವ್ರಿಗೆ ಫೋನ್ ಕೊಡಿಬಿಟ್ಟಿದ್ರು ಬಾಲ್ಯದ ಒಂದು ಮೆದುಳು ಅವು ಮಸ್ತ್ ವೀಕ್ ಹಾಕೋದು ಮತ್ತೆ ಜೋಕುಲ ಮಸ್ತ್ ಬೇಸಿ ಆಗ್ತದೆ ಹೋಗ್ಲಾಗಲೇ ಗೊತ್ತಾಗ್ತದೆ ಖಾಲಿ ಫೋನ್ ಅಂಚೆ ಪಕ್ಕ ಮುಂಚೆ ಅರ್ಥಾಂಗ ರೊಕ್ಕ ಗೆಟ್ಟೊಂಡು ಒಂದು ಬಿಸ್ಕಲ್ ಪಕ್ಕ ಅಂಚ ಅನ್ನಕ್ಕೆ ಪಕ್ಕ ನೋಡ್ಸಿ ಇದಕ್ಕೆ ಬೇಜಾರಾಗ ಮಾಡ್ಕೊಡ್ತೀವಿ ನಾನು ಕೊನೆ ವಿಷಯ ಬಂದಿನಿ ನಾವು ಯಾಕೆ ಬಂದ ಜೋಕಲು ನಮ್ಮ ಬದುಕು ದೂರ ಬದುಕು ಅಂತ ಅವರಲ್ಲಿ ಅವೇ ನಮ್ಮ ತಗೊಂಡು ಅಂಚನೆ ಮಸ್ತ್ ವಿಷಯಗಳು ಇತ್ತ ದುಂದ್ರ ನಮ್ಮ ತೋರಿದ ಸಂಸ್ಕೃತಿಗಳ ಇತರ ಸಂಸ್ಕೃತಿಗಳ ಮಸ್ತ್ ಭೂಮಿ ಆಕಾಶದ ವ್ಯತ್ಯಾಸ ಉಂಟು ಏಕೋ ಸಮಯ ತಗೊಂಡಿಲ್ಲ ಇತ್ತ ತುಂಬ್ರ ಕಾಲದ ತಿನ್ನೆ ಎಲೆಗೆಲ್ಲ ಬಡ್ಸಿ ಇಟ್ಟು ಜೋಕಲಿಗಳು ಬಂದಾಗ ಅವರು ಇದ್ದ ಅವೇ ಕೊಡೋದು ಕುಂಡಿ ಬಣ್ಣ ಕುಂಡಿ ಆಗಲೇ ಹಾಕಿದ್ದೆ ಒಳ್ಳೆ ಬಂದು ಹತ್ತು ಮಗ ಅವು ರೈಸ್ ಬಾಲ್ ಬಂಡ ಅಂದೇ ರೈಸ್ ಬಾಲ್ ಆ ಕೊಡಿಯಾರ ಅಂತ ಬಂದು ಬಂಡ ಆ ಗುಂಡದ ಒಂದು ಅಸಲು ಬಡ್ಸಿ ಅಂಚಿನ ಈ ಪರಿಸ್ಥಿತಿ ಇರ್ತದೆ ಅವ್ರು ಹಾಕೊಂಡು ಸುಮಾರು ಅಷ್ಟು ಬೇಜಾರಾಕೊಂಡು ಗಾಯಕೊಂಡ ನಮ್ಮ ತುಳು ಸಂಸ್ಕೃತಿ ಲಕ್ಷಣ ಸಂಸ್ಕೃತಿ ಯಾರು ಸಾಧಾರಣ ನಮ್ಮ ಇಂಡಿಯವರು ಯಾರು ಪವನ ವಾಸ್ ದೇಶದಲ್ಲಿಯೋ ಪೂರಾ ಇಡೀ ಇಂಡಿಯಾ ಯಾರು ಕೊಟ್ಟು ನಾನು ಅಂಚಾರು ಪುನಃ ಎಂತ ಮಾತ ಸ್ಟೇಟಲ್ಲಿ ಈ ಇಂಡಿಯರು ತುಳುದ ಸಂಸ್ಕೃತಿ ಲಕ್ಷಣ ಸಂಸ್ಕೃತಿ ಓಲಾತಿದ್ದಾನೆ ಅಂದರೆ ನೀವು ಬಾರಿ ಹೆಮ್ಮೆ ತಗೊಂಡಿಲ್ಲ ಅಂತ ಅಂಚಿನ ಆಚೆಯಲ್ಲಿ ಸಂಸ್ಕೃತಿನ ನಮ್ಮ ಹಾಲು ಮಕ್ಕಳು ಬಂದಾಗ ಅವು ಮಸ್ತು ಒಂದು ಬೇಜಾರದ ವಿಷಯ ಒಂದು ಒಕ್ಕ ಒಂದು ಕೊನೆ ಒಂದು ಮಕ್ಕಳು ಹಿಂದಿಗೆ ಪಾತ್ರೆಗಳು ಕೊಡ್ತೀವಿ 3 ನಿಮಿಷ ಕೊಡ್ತೀವಿ ಹಂಗಲ್ಲ ಒಂದು ಕೆಲವೊಂದು ಮೇಲಿಂದ ಪರೋಡ ಹಾಕೋದು ಬಾಕಿ ನನ್ನೆಲ್ಲ ಪಂಚಿಗೆ ಎರಡು ಜಾಸ್ತಿ ತೆಗಿಲಾಂದ್ರೆ ಒಂದು ಉಳಿಯೋದು ಹಂಗಾದ್ರು ಮಾತಾಡೋ ಪಾತ್ರೆಗಳು ಹಾಗಾಗಿ ಒಂದು ಮದುವೆ ಹೋಗುತ್ತೆ ಮದುವೆ ಹೋದಾಗ ನಮ್ಮ ಮಾತಾಡಿ ಬಾರಿ ಹೋಗಿದ್ದು ಮಾತ್ರ ಮಲ್ಲ ಕೈ ಮಾಡಿ ಪೂರ ಆಂಡೆ ಆಗ 2 ದಿನ ಪಕ್ಕ ಹಾಕಿ ಹೊಂದಿട്ടുണ്ട് ಹಂಚಿನ ತಮ್ಮನ ಗಮನಿಸಿರ್ತದೆ ತಮ್ಮನ ಮನಸ್ಸು ದೊಡ್ಡ எனக்கு ಹೊರನೇ ಸ್ಟಾಪ್ ಆಗಿದೆ ದಯಕೊಂಡ ಒಂದು ಹೊರಣ್ಣ ಮದ್ಮೇಲೆ ಅಲ್ಲ ತಗೊಂಡ ದಯಕೊಂಡ ಅಲ್ಲಿ ಪೆಕ್ಕಲಿಗೆ ಅದೇ ಮನೆ ಇದ್ದಿ ಹೊರಣೆ ಆಕಳು ಕಷ್ಟಗಳು ಪ್ರಾಣಿಗಳು ಮಾತ್ರ ಸ್ತೋತ್ರ ಒಂದು ಕಂಡಿದೆ ಪೂರ ಮಧ್ಯ ಮತ್ತು ಅಗ್ನಿ ಸಾಕ್ಷಿ ಆಗಿದೆ ಕಡೆ ಮನೆ ಕಂಡು ಮಾತ್ರ ಮಾಡ್ತಾರೆ ಕಡೆ ಮನೆ ಒಳ್ಳೆ ತಗೊಂಡು ನಾನು ದೇಶಕ್ಕೆ ಹೋಗಿ ಮಕ್ಕಳು ನಾನು ಪದಮೂಲಕ್ಕೆ ಹೋಗಿ ಬಂದೇವೆ ಆಗ ಮಕ್ಕಳು ಅವೇ ಅವು ಏನು ಮಸ್ತ್ ಹೆಂಗೆ ನಿಜವಾದ ಕನ್ನಡ ನೀರೇ ಬೈದಿದೆ ಗಾಯಗೊಂಡ ಒಂದು ಮಂಗಲಸೂತ್ರವು ಏಟು ಒಂದು ಬಿಲೆ ಒಂದು ಬೇಕು ಅರ್ಥ ಮಾಡ್ತೀನಿ ಎಂಕಣಗಾರರು ಮಂಗಲಸೂತ್ರ ಬೇಕು ಏಕ ಆ ಗಂಡನೇ ತೀರ್ಪೋಯ ನಮ್ಮದ ಮಾತ್ರ ಅವು ಏಕೋದಾಗ ತಿಳಿಸಿ ಹೆಂಚಿನ ಲಾಭಗಳು ಅವು ತಿಂಡೆ ಉಳ್ಕೊಂಡು ಯಾರು ಒಂದು ನಿಮಗೆ ಗಲಕ ಯಾರು ತಂದಿರಿ ಗೊತ್ತಾಗಿ ಅವೆಲ್ಲ ತಪ್ಪು ಎಣ್ಣೆ వచ్చి ಮಂಗಲಸೂತ್ರ ಏಕೋಲ 5 ಕಾಲ ಫ್ಯಾಷನ್ ಕಮ್ಮಿ ಆಗಿದೆ ಬಾಲ
ಬಂದ ಕೂತು ಮಾಡಿದ್ರು 5 ಗಂಟೆ ಸರ ಪಾಡಬೇಕು ಹಾಗೆ ನಾಲ್ಕು ನಿರ್ಮಾಣ ಇದೆ ಆಂಡ ಸರಿ ಮನೆ ಮನೆ ಮಾತ್ರ ಎಂಕೆ ಆಸೆ ಉಂಟು ಪಾತ್ರೆ ಯೋಗ ಇದೆ ಇತ್ತಿನ ಯೋಗ ಚಿಕ್ಕಪ್ಪ ಓಲ್ಬಿಯರು ಎನ್ನ ಚಿಕ್ಕಮ್ಮ ಓಲ್ಬಿಯರು ಜೊತೆ ಗೊತ್ತೇ ಪೂಜಿ ఒక ಒಂದಿ ಬಂದ ನಮ್ಮ ತುಳು ಭಾಷೆಗೆ ನಮ್ಮ ಏಪಲ ಜೊತೆಗೆ ಪರಂಪರೆ ಕಲಿ ಹೋಗಿ ನಿಕ್ಕಲು ಲಂಡನ್ ಬಿಟ್ಟಲೆ ಆ ಥರ ನಾನು ಅಮೆರಿಕ ಹೋದೆ ಓಡೆ ಕೊಂಡೇ ಹೋದೆ ಆಂಡ ತುಳು ನಮ್ಮ ಮಾತೃಭಾಷೆ ನಮ್ಮ ಅಕ್ಕನ ಭಾಷೆ ನಮ್ಮ ಏಪಗಳ ಅದನ್ನು ಮತ್ತೆ ಕಲ್ಪನೆ ಜೊತೆ ಕಲ್ಪ ಹೊಡೆ ಇದ್ದಿನ ಆದಾಗ ಬರ್ತಾರೆ ಜೋಕಲು ಬರ್ತಾರೆ ಭಾಷೆ ಬರ್ಬೇಕು ಯಾಕೆಂದ್ರೆ ಹಿಂದಿ ಮಾತ್ರ ಬರ್ಕೊಂಡು ಇಂಗ್ಲೀಷ್ ಅಜ್ಜಿಗೆಲ್ಲ ಅಜ್ಜಿ ಬರ್ತಿದ್ದ ಖಾಲಿ ಬಾಯಿಗಳು ಮೋನತಿಗಳು ಅದೇ ಅಂಚಾದ್ರೆ ತುಳು ಮಾತ್ರ ನಮ್ಮ ತುಳು ಭಾಷೆಗೆ ನಮ್ಮ ಅಳಿವು ಅರ್ಥ ಮಾಡ್ತಾರೆ ನಮ್ಮ ಆಯಿತು ಮರ್ಯಾದೆ ಕೊಟ್ಟು ಯಾರು ಏತೋ ಫ್ಯಾಮಿಲಿ ಏತೋ ಕುಟುಂಬ ಯಾರಿಗೆ ಜೊತೆ ಕಪ್ಪಿನ ಭಾಷೆ ಅಥವಾ ಮೋನ ಮನೆ ತಿಳ್ತಾರೆ ಆದ್ರೆ ಅವು ತಪ್ಪು ಯಾಕಂದ್ರೆ ಅವು ಹಿರಿಯರ ಮನೆಯಲ್ಲ ಮಸ್ತ್ ಮನಸ್ಸು ಬೇರೆ ಆಗ್ತದೆ ಅಯ್ಯೋ ಎಕಡೆ ಜೊತೆ ಮನೆ ಪಾತ್ರೆಗೆ ಆಗ್ತದೆ ಭಾಷೆ ಬರ್ತಿದೆ ಅಂತ ಹೇಳ್ತಾರೆ ಅಂತಾದ್ರೆ ಒಂದಲೇ ಅವು ತುಳು ಭಾಷೆಯನ್ನು ಮಾತಾಡ್ತಿದ್ರು ಏಕೋಗ್ಲ ಅದಕ್ಕೆ ನ್ಯಾಯ ಮಾಡ್ಕೊಂಡು ಅದನ್ನು ಜೊತೆ ಕಲ್ಪಾಗೆ ತಿಂದಿದ್ರು ಆಟಲು ತಿಂದಿದ ಯಾಕಂದ ಐದು ಪೂರ ಮಕ್ಕಳ ಶಕ್ತಿ ಇತ್ತು ಆಟಲು ಮಕ್ಕಳ ಮೌಲ ಅವರ ಕಣ್ಣಿಗೆ ಅವರ ಬೊಕ್ಕ ಇದನ್ನ ಇಂಚಿನ ಕಾಣ್ತೇವೆ ಪ್ರತಿಯೊಂದಿಲ್ಲ ಸರ್ಕಾರಿ ಐದು ಮಾತ್ರ ಮಕ್ಕಳ ಶಕ್ತಿ ಇರುವುದು ಅದಕ್ಕೋಸ್ಕರ ತುಂಬದಾಗಲೆಲ್ಲ ಒಂದು ಬಾಕಲಿ ಕೊಡಿ ಡಾಕ್ಟರ್ ನಮ್ಮ ಇದ್ದೇವೆ ಪೂರ ನಮ್ಮ ಪ್ರಕೃತಿ ಹೆಂಚಿನ ಪುಳೆ ಉಂಡ ಅವೇನೇ ಐದೇ ಅಕ್ಕಳ ಮಾರ್ಗದಲ್ಲಿ ಮಾಡಿದ್ದು ಅಕ್ಕಳ ಸೀಕಿರು ಬೋಡಿಸಿನ ಮಾರ್ಗದಲ್ಲಿ ಐತೆ ಮಾಡ್ಕೊಂಡಿದ್ದೇವೆ ಅಂಚಾಗಿ ಇದು ಕಾಲದ ಕಟ್ಟದ ಒಂದು ನಮ್ಮ ಮಕ್ಕಳ ಪ್ರಾರ್ಥನೆ ಮಾಡ್ತೀವಿ ಬಾಯಿಗೆ ಅವು ನಮ್ಮ ಶಾಸ್ತ್ರ ಉಂಟು ಆನೆಯ ದೇವರಿಗೆ 30 ಕೋಟಿ ದೇವತೆಗಳ ಭಕ್ತರಿಗೆ ಐದು ಆತ್ಮ ಶಕ್ತಿ ಉಂಟು ವಿಷಯಕ್ಕೆ ವಾವನ್ಯಗಳನ್ನ ಸೀಕಿಲ್ಲ ಅವು ಮಾತನಾಡಬಹುದು ಅಂಚಾದ್ರೆ ಅವನ ಕಾಲದ ಇಷ್ಟವಾದ ಮಾಡಬೇಕು ಎಲ್ಲ ಬರ್ತಿದ್ದೇವೆ ನೈ ಮೆಡಕಣಿಕೆ ಕಡುವಾಯ ಕೈಕೊಂಡು ಎದ್ದು ಪಡಿಸ್ಕೊಂಡ್ರು ಅಂಚ ಅವು ಊಲ ದುಂಬುದಾಕ ಮಲಗಿನ ಓಲ ತಪ್ಪುಜಿ ದುಂಬುದಾಕ ಮಲಗಿನ ಪ್ರತಿ ಒಂಜಿಲ ಎಡ್ಡೆಗೆ 5 ವಿಷಯ 5 ಅರ್ಥ ಉಂಟು ಅರ್ಥ ದಾಖಲೆ ಓರ್ಲ ದುಂಬುದಾಕ ಎಲ್ಲ ಮಲಗಿನ ಮಲಗಿದ್ದೇವೆ ಅಂಚಾದ್ರೆ ನಮ್ಮ ಅದನ್ನು ಒಂದು ಟೈಮ್ ಮಾಡ್ತಿದ್ದಾನೆಲ್ಲ ನಮ್ಮ ಅದನ್ನು ಹೊರಕೋಡು ನಮ್ಮ ಜೋಡಿ ದುಂಬುದ ಕಾಲದ ಪೂರ ದುಂಬುತ್ತಲೆ ಭಜನೆ ಕತ್ತಲೆ ಕಟ್ಟು ಲೈಟ್ ಇದ್ದಿ ಚಿಮಣಿ ಪತ್ರ ಎಲ್ಲ ಟೈಮ್ ಮಾಡಿ ನಾನು ಮಾಡ್ತೀನಿ ಓದೋದು ಅಲ್ಲಿ ಆಟ ಅಂಚ ಬಂದಾಗ ಅವಳು ದಾದಾಕೊಂಡು ಕತ್ತಲೆ ಆಗಬೇಕು ಕತ್ತಲೆ ಆಗೋದು 1 ಗಂಟೆ ಭಜನೆ ಅವಾಗ ದೇವರೆಲ್ಲ ಖುಷಿ ನಂತರ ಒಂದು ಟೈಮ್ ಪಾಸ್ ಹೋಗ್ಕೊಂಡು ಇಲ್ಲೆಲ್ಲ ಭೂತ ಪ್ರಯತ್ನ ಹೋಗ್ಲ ಕೈಕಾಲು ಬರ್ತೀವಿ ಐದು ಏಟು ಅರ್ಥ ಉಂಟು ಆಗ ಕವೆ ಪಣದ ಗುತ್ತಾಪದ ಇಟ್ಟಿದ ಕಾಲ ಭಜನೆ ಓಲ ಇಲ್ಲದ ಭಜನೆ ಆಗುದು ತೂರ್ಪೆ ನಾನು ಮಾತ್ರ ಪ್ರತಿ 1 ಗಂಟೆ ಭಜನೆ ಯಾರು ಇಲ್ಲಡು ಎನ್ನ ಜೋಕಲಿಗೆ ಎನ್ನ ಫುಲ್ಲಾಗಿ ಡೈಲಿ ಎಣ್ಣೆ ಇಲ್ಲ ಭಜನೆ 1 ಗಂಟೆ ಹಾಕೊಂಡು ಅವು ತುಂಬ ತಿಂತೀನಿ ನಾನು ಎದ್ದಿದ್ದು ಈಗ ಮೊಟ್ಟ 24 ವರ್ಷ ಪ್ರಾಯ ಅಂತ ಹೇಳಿ ಈಗ ಮೊಟ್ಟಲ್ಲ 1 ಗಂಟೆ ಭಜನೆಯನ್ನ ರಾತ್ರಿ ಯಾರು ಊರು ಪಾಡು ನೆಕ್ಕು ಪಾಡು ದೇಶಕ್ಕೆ ಪಾಡು ಯಾರು ಹೋಗಿ ಅಮೆರಿಕಾಗೆ ಹೋದೆ ಹೋಗ್ತಾಂಡ್ರೆ ಮಲೇಷ್ಯಾ ಸಿಂಗಾಪುರ್ ಪ್ರತಿ ಬಂದಿದ್ರು ಯಾರು ಕೊಡ್ತೀನಿ ಓಲ್ ಕೊಂಡಲ್ಲ ವಯ್ಯಗಾನ 1 ಗಂಟೆ ಭಜನೆ ಆಗೋದು ಎಲ್ಲ ನಾಲ್ಕು ಮಾಡಿ 8 ನಾಲ್ಕು ಇಟ್ಟು ಯಾರಿದ್ದಿ ಇದು ಮಾಡ್ತಾರೆ ಅప్పుడు ಹೆಚ್ಚಿನ ಎಣ್ಣೆ ಅప్పుడు ಎಣ್ಣೆ ನಕ್ಕದಾದ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಆಯ್ತು ಅಂಕೆ ಗೊತ್ತಿನಾಗ ಆ ಭಜನೆ ಬಂದು ಇತ್ತಲ್ಲ ನಮ್ಮ ಜೋಬಳಿಗೆ ಒಂದು ಭಜನೆ ಒಂದು ಗಂಟೆ ಬರ್ತೀನಿ ಜಾಸ್ತಿ ಭಜನೆಯಿಂದ ರಾಗ ಕೊಡಿಸಿ ರಾಗ ಕೊಡಿಸಿ ತಾಳ ಕೊಡಿಸಿ ದೇವರಿಗೆ ತಾಳಿ ನಾನು ಸ್ವರ್ಣ ತಿಗೊಂಡಯ್ಯವ ಈಗ ರಾಗ ತಾಳದ ಅಗತ್ಯ ಇದ್ದು ಅಂಚ ಪ್ರತಿಯೊಂದು ಇದ್ದಾಗ ಜೋಬಳಿಗೆ ನಿಕ್ಕಲು ಭಜನೆ ಬಂದು ಅರ್ಧ ಗಂಟೆ ಹೆಚ್ಚಿಗೆ ಬರ್ತೀವಿ ಅಂಚ ಮಾತನ್ನು ಮಾಡ್ಕೊಂಡು ಪುಟ್ಟ
ಪಾತ್ರೆ ಮಾಡ ಮಸ್ತ್ ಉಂಟು ನನ್ನ ಪಿಕ್ಚರ್ ಕಾಟೊಂದು ಇಲ್ಲೇ ಸಾರಿ ಈ ಮಾತು ಕ್ಷಮೆ ಕೊಡಲೆ ದಯಪಂಡ ಆ ಟೈಪ್ ಆ ಟೈಪ್ ತಕ್ಕ ಒಂದೇ ಬರೋದು ಉಂಟು ಆಕೆ ಇದರಿಂದಾಗಿ ಒಂದು ಲೇಟ್ ಒಂದು ಬಾರಿ ಅಂತ ಮಲ್ದೇರು ನಮ್ಮ ಬಾರಿ ಪ್ರೋಗ್ರಾಮ್ ಮಲ್ದೇರು ನಾನಾಕು ಪ್ರೋಗ್ರಾಮು ಈ ಉಳುಕೂಟದಾಗಲು ಎದ್ದಂತೆ ನಮ್ಮ ಸಮಾಜವು ತುಳು ಸಮಾಜವು ಉಪಯೋಗ ಆಗ್ತಿನ ಎದ್ದಂತ ಕಾರ್ಯಕ್ರಮನು ಅದು ನನಾಕು ಮಲ್ಪಾಡು ಆ ದೇವಿರು ಆತನ ಪೂರ ಗುತ್ತಾಗಲಿಗಳ ಸದಸ್ಯರಿಗಳ ಪೂರ ಆಯುಷ ಆರೋಗ್ಯ ಸಂಪತ್ತು ಸೌಭಾಗ್ಯ ನೆಮ್ಮದಿ ಪೂರ ಕೊರ್ದು ಕಾಪಾಡಿಕೊಂಡು ಯಾನು ಎನ್ನ ಉಡಲ್ ಗಿಂಜಿದೆ ಯಾನು ಪ್ರಾರ್ಥನೆ ಮಾಡ್ಕೊಂಡಿಲ್ಲ ಅವೇ ರೀತಿ ಇಬ್ಬರು ಮಾತ್ರ ಸೇರಿದ ಕಲಿಯಲಿಲ್ಲ ಪ್ರತಿ ಬಗೆಯಾಗಿಲ್ಲ ಆ ಪರಮಾತ್ಮೆ ಎತ್ತ ಆಯುಷ ಆರೋಗ್ಯ ಸಂಪತ್ತು ಮಾಡಿಕೊಂಡು ಕಾಪಾಡೋದಕ್ಕೆ ಕೇಳಿ ಇನ್ನೊಂದು ಪಾಠ ಮುಗಿದ್ರೆ ಜೈ ತುಳು ನಾನು ಸೋಲ್ಮೇಲೆ ಮೇಡಮ್ ಇನ್ನ ಅಪಾರವಾದ ಅನುಭವದ ಪಾತ್ರರಿಗೂ ಸೋಲ್ಮೇಲೆ ಎಂಕಲ್ಲ ಈ ಕಾರ್ಯಕ್ರಮವು ಪ್ರೀತಿ ತೀರ್ದು ಬೈದು ಎಂಕಲ ಮಾತರಿಗೆ ನೆಪ್ಪದ ಆಶೀರ್ವಾದ ಕೊರಿಯರು ಸದಾ ಇನ್ನ ಆಶೀರ್ವಾದ ಎಂಕಲಂತೆ ಪಡುಪನೆಂದು ಕೇಳಿದು ಅಂಚನೆ ನಮ್ಮ ಕೂಟದ ಒತ್ತು ಗುರುಕರ ಮೊಹಮ್ಮದ್ ಮೌಲಾ ಮಿತ್ತ ಚಾವಡಿಗೆ ಬರಡು ಬಂದು ಕೇಳಿದ್ರೆ ದಯವಿಡಿ ಸರ್ ನಮ್ಮ ಕೂಟದ ಪ್ರದುಕರೇನ ಅಂಚನೆ ಕುಡಂಜಿ ಬಿನ್ನೆರಾಯಣ ದಕ್ಷಿಣ ಕನ್ನಡ ಬಗ್ಗೆ ಉಡುಪಿ ಜಿಲ್ಲಾ ಮೀನುಗಾರರ ಪೀಠ ಚಾವಡಿಗೆ ಬರಡು ಮೌಲಬಾಯಿ ನಮ್ಮ ಕೂಟದ ಬದುಕರೇನ ಕಾರ್ತಿಕ್ ಮೇರು ಶಾಲ್ಪಾರ್ದು ಬಚ್ಚಿನ ಬಜೆ ಕೊಟ್ಟು ಮೋಕೆ ಹಿಡಿಸ್ಕೊಂಡು ಕೇಳಿದ್ರೆ ಅಂಚನೆ ಯಶ್ಪಾಲ್ ಸರ್ ದಯದಿದೆ ಮೇರು ನಮ್ಮ ಕೂಟದ ಗೌರವಕರೇನ ಬೀಜ ಏಕಶತೇಂದ್ರಾಳಿ ಮೇರು ಶಾಲ್ಪಾರ್ದು ಬಚ್ಚಿನ ಬಜೆ ಕೊಟ್ಟು ಮೋಕೆ ಹಿಡಿಸ್ಕೊಂಡು ಬಂದು ಕೇಳಿದ್ರು ಅಂಚನೆ ಕಾರ್ಯಕ್ರಮ ದುಂಬುಕೊನೊಂದು ಕುಡುರ್ತಿ ಬೆನ್ನೆದಿ ಆಯ್ದ ನಮ್ಮ ದೇಶದ ಉದಿಪನ ತುಳು ಊಟ ಉಡುಪಿ ಗುರ್ಕಾರ ನಡುಪುನ ಪೊರ್ಲುದ ಮಗರಿಗೆ ಅಂಚನೆ ಈ ಲೇಸದ ಲೆಪ್ಪು ಮೋಕೇಡು ಮೊಕ್ಕನದು ಬಳಿದಿನ ಈ ಲೇಸ ತಿಂತ ಚಾವಡಿ ಕುಲ್ದಿನ ಚೆಂದಿನ ಮಾತ ತುಳುಕೂಟದ ಬಂಧುಗಳು ಹಿರಿಯರೇ ಕಿರಿಯರೇ ಅಂಚನೆ ಪತ್ರಕರ್ತ ಮಿತ್ರರೇ ಇದರಿಗೆ ಮಾತರಿಗಳ ಯಾರ ಎಂಕಲ ಉಡುಪಿ ಧರ್ಮ ಪ್ರಾಂತ್ಯದ ಸುಗಮ್ಯ ಜಿಲ್ಲಾ ಮಹಿಳಾ ಒಕ್ಕೂಟದ ಬುಧರ್ದು ಎನ್ನ ಗೌರವಪೂರ್ವಕ ನಮಸ್ಕಾರ ಮಾಡಿದ್ದೇನೆ. ಮಧ್ಯ ರೀತಿಯಿದ್ದಾರಲ್ಲಿ ಈ ಒಂಚೆ ಅರ್ಥವತ್ತಾಯನ ಉದರಡು ಇಲ್ಲಿ ಅಲ್ಲಿಗೆ ಪೋಪಿನಂಚಿತ್ತಿನ ನಮ್ಮ ಸಂಸ್ಕೃತಿದ ಹೆಸರನ್ನು ಉಳಿಪವನಂಚಿತ್ತಿನ ಒಂಚೆ ಕಾರ್ಯಕ್ರಮವು ನಮ್ಮ ದೀಪ ಬೆಳಗುನ ಮುಖಾಂತರ ಅಂಚನೆ ಪುಂಚೊಕ್ಕಿನ ಕೈಗೆ ಮಾದರಿ ರೀತಿಯ ಮುಖಾಂತರ ಎಂಗಳು ಉದೀಪನ ಮೂಲಕ ಬಹು ಪ್ರಾಮುಖ್ಯವಾದ ವಿಚಾರ ಅಲ್ಲಿಗೆ ಪೋಪಿನಂಚಿತ್ತಿನ ಈ ಸಂಸ್ಕೃತಿಗೆ ಉಳಿಪವನಂಚಿತ್ತಿನ ಒಂಜೆ ಹೆಚ್ಚೆಗೆ ಒಂದು ಚಾಲನೆಗಳು ಬರ್ತಾರೆ ತುಳು ಕೂಟದ್ದು ಹೆಚ್ಚಿನ ಮಾತ ಕಾರ್ಯಕ್ರಮ ಒಡೆ ತುಳು ಕೂಟ ಕೂಟದ ಮುಪ್ಪತ್ತು ಸನ್ಮಾನ್ಯ ಜಯಗರ್ ಶೆಟ್ಟಿ ಇಂದ್ರಾಳಿ ಕೊರಿ ಅಂಡ ಇದೀಗ ಈ ಮಾದರಿಯನ್ನು ಒಟ್ಟು ಸೇರಾಗ ಈ ಒಂದು ಕಾರ್ಯಕ್ರಮ ಇದ್ದಾರೆ ಕಾರ್ಯಕ್ರಮಕ್ಕೂ ಯಾರು ಅಭಿನಂದನೆ ಸಲ್ಲಿಕೆ ಮಾಡಿಕೊಳ್ಳಿ. ಮನುಷ್ಯ ಪ್ರಕೃತಿದ ಬಾಲೆ ಪಂಡ ಭೂಮಿ ಅಪ್ಪನ ಬಾಲೆ ನಂಗೆ ಈ ಭೂಮಿ ರೂಪದಾಗ ಮಾತ ವಿದ್ಯೆ ಐಶ್ವರ್ಯ ನಂಗೆ ಬೋಡಿತಿನ ಪ್ರತಿಯೊಂದು ಅವಕಾಶ ಅಥವಾ ವಿಷಯ ನಮ್ಮ ಇದ್ದೆ ನಮ್ಮ ತುಳಸಿ ದೇವಗಳಿಗೆ ಹಿರಿಯರಾಗಿ ಪೂರ್ಣ ವಿಷಯ ಪಟ್ಟೆ ನಮಗ ಮಾತು ಉಂಟು ಆಟ ನೆಮ್ಮದಿ ಯಾರಿಗೆಲ್ಲ ಲೆಪ್ಪೋಲೆ ತುಳಿಯೇ ಪಿ ಉಡ್ಪುಣ ಪಂಡ ಇಟ್ಟಿತ್ತು ನಿಜವಾದ ಅವು ಈಗ ಮಸ್ತ್ ಖುಷಿಯಾಗಿ ಕರೆ ಬಂದಾಗ ಯಾರು ಇದ್ದರ ಅದನ್ನು ಉಡ್ತೊಂದು ಬೇಗ ಬಂದಾಗ ಭೂಮಿಯಪ್ಪನ ಮಟ್ಟಿಗೆ ನಮ್ಮ ಉಪ್ಪುನಾಗ ಪ್ರಕೃತಿದ ಪ್ರತಿ ಒಂದು ವಿಷಯದ ಒಂದು ಆ ಅನುಭವನ ನಮ್ಮ ಅನ್ಬೇಕು
ನಂಗೆ ದೊಡ್ಡ ಬದಕ್ಕೆ ಬಂಗಾರ ಒಂದು ಒಂಜಿಕಡೆ ಅಲ್ಲ ಒಂದು ಸಂತೋಷ ನಂಗೆ ಕೊಡೋಜಿಕಡೆ ಅದಕ್ಕೆ ಬೆಲೆ ಕಟ್ಟ ಹಾಕುದು ಅಂದ ಇಂಚಿತ್ತಿನ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ನನ್ನ ತುಂಬಾಗಲ ಇಂಚಿತರ ಏತೋ ನಂಗೆ ಇತರ ಜೋಕುಲಿಗೆ ತೆರೆಯನ್ನೆಚ್ಚಿನ ವಿಚಾರ ಉಂಟು. ಅವು ಜೋಕುಲ್ನ ತಪ್ಪು ಅಂತ ಯಾಕೆ ತಪ್ಪುಜಿ ನಮ್ಮ ಅಪ್ಪೆಗಳ ತಪ್ಪು ಬಟ್ ಪ್ರತಿಯೊಂದು ವಿಷಯವೂ ನಮ್ಮ ಆ ಬಗ್ಗೆ ಗಮನ ಕೊಡ್ಬೋದ ಆಧುನೀಕರಣದ ಒಂದು ಹೆಚ್ಚಿನ ಉಂಟೇವೆ ಒಂದು ಸೇಕ ನಂಗೆ ದಾದು ಇತ್ತ ಆಧುನೀಕರಣದ ಸೇಕನಾಗದ ಕೊಡೋದು ಅಂಚಸ್ರಾಗಿ ನನ್ನ ತುಂಬದ ಜನಾಗವು ನಮ್ಮ ತುಂಬದ ಜೋಕುಲಿಗೆ ಒಂದೇನೆ ತೆಲುಪೋಟ ಇಂಚಿನ ಸಂಘಟನೆಯ ಮುಖಾಂತರ ಇಂಚಿನ ಲೇಸ್ನ ಮುಖಾಂತರ ಜೀವನಗಳು ಆ ಕಷ್ಟಸುಖ ಬಂತುಂಟಲ್ಲ ಆ ಬಣ್ಣ ಮಾಲಿ ಮತ್ತು ಸಂಕೇತ ಎನ್ನ ಒಂದು ಅನಿಸಿಕೆ ಬಗ್ಗೆ ನಂಬಿಕೆ ಅಂಚನೆ ಇನಿ ಎಂಕಲ ಸುಗಮ್ಯ ಜಿಲ್ಲಾ ಒಕ್ಕೂಟಗಳು ಶ್ರೀಮತಿ ಯಶೋಧ ಫೋನ್ ಮುಖಾಂತರ ಪಡೆದೇರಿ ಎಂಕಲಿಗೆ ಮೌಖ್ಯದ ಲೆಪ್ಪು ಕೊಡ್ತೇವೆ. ಈ ಕಾರ್ಯಕ್ರಮದ ಭಾಗಿಯಾವನೆ ನಿಗಡಪ್ಪ ಎಂಕಲೆಲ್ಲ ಸೇರಾಡಿ ಎಂಕಲಿಗೆ ನಿಜವಾದ ಮಸ್ತ್ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮವು ಎಂಕಲು 6 ವರ್ಷದ ಮೌಖ್ಯದ ಲೆಪ್ಪುಗಳು ಮೌಖ್ಯಗೆ ಒಬ್ಬನದ್ದು ಬೈದ ಎಂಕಲ ಸಂಘಟನೆದ ಇತರ ಪದಾಧಿಕಾರಿಗಳು ಎಂಕೆಲ್ಲ ಧರ್ಮ ಪ್ರಾಂತ್ಯಗಳು 5 ವಲಯವನ್ನು ಆ 5 ವಲಯದ ಪರವಾಗಿ ಯಾರಿಗೆ ಕೃತಜ್ಞತೆ ಸಲ್ಲಿಕೆ ಮಾಡಿಕೊಂಡಾಗ ಎಂಕಲನ ತುಳುಕೂಟಗಳ ಸುಗಮಗಿಲ್ಲ ಒಕ್ಕೂಟಗಳ ಒಂದು ಬಾಂಧವ್ಯ ಮಧ್ಯಗಿದ ರಂಗದ ಲೆಕ್ಕ ಮಾನ್ಯತೆ ಇಪ್ಪಡು ನಾನಾದಿಗಳ ಕಾರ್ಯಕ್ರಮ ಆದಾಗ ಎಂಕಲಿಗೆ ನೀವು ಲೆಪ್ಪು ಕೊಡಲೆ ಎಂಕಲ ನೆನಪು ಜಿಲ್ಲೆ ಪಟ್ಟು ಮಾದರಿಯ ಗಡ್ಡೆಪ್ಪು ಬೈಕೊಂಡು ಸುಗಮ ಜಿಲ್ಲಾ ಒಕ್ಕೂಟದ ಪರವಾದ ಮಾದರಿಗಳ ಯಾನ ಎನ್ನ ಸೊಲ್ಮಲೆ ಸಂಘವನ್ನು ಯಾನ ಕಡೆಗೆ ಕೇಳಬೇಕಾದ ಬದಗೆ ಲೆಪ್ಪು ಕೊಡ್ತೀನ ಸಂಚಾಲಕಿ ಆಯಿನ ಶ್ರೀಮತಿ ಯಶೋಧ ಪಕ್ಕ ಶ್ರೀಮತಿ ಜ್ಯೋತಿ ದೇವಾಡಿಗ ನಿಗುಲು ಎಂಕಲ ಮೌಖಿದ ಒಂದು ಕಾರ್ಯಕ್ರಮಕ್ಕೆ ಸ್ವೀಕಾರ ಮಾಡಿಕೊಂಡು ಬಂದು ಯಾರು ಕೇಳೋಣ ಎಂಕ ಪಾತ್ರೆ ಅವಕಾಶ ಕೊಡ್ತೀನ ಕುಡಿದ ಮಾತ ಬಂಧುಗಳಿಗೆ ಎಂಕಲ ನಮಸ್ಕಾರ ಧನ್ಯವಾದಗಳು. ಮಧುರಿದ ರಂಗದ ಲೇಖಕ ಸುಗಮ್ಯ ಮಹಿಳಾ ಒಕ್ಕೂಟದ ಪ್ರವಾಸದ ಈಗಿನ ಸಂಚಾಲಕರಿಗೆ ಮಾತೃಕ ಮಲ್ಲಿಗೆದ ಹೂವು ಸಂದೇಶ ಮಾಡಿದರೆ ಸ್ವಲ್ಪ ಬೆಳವಣಿಗೆಯ ರೀತಿಯ ಮೋಕಿದ ಉಡುಗೆ ನನ್ನ ನಮ್ಮ ಪುರಂಗಿ ವಿಫಲದಲ್ಲಿ ವಿಭಿನ್ನ ಅಲ್ಲದ ಕುಸುಮ ಹೋಗ್ಬೇಕಾದ್ರೆ ಸಹ ಅನುಭವ ಮೇಳ ಮಾಡ್ಕೊಂಡ್ರೆ ಅಂತೀನಿ ಶಾಲೆಯ ಅರಬಿಕ್ ಶಾಲೆಯ ಪ್ರಾಂಶುಪಾಲರಾಗಿದ್ದರೆ ಅಂಜನೆ ನಮ್ಮ ಇಂಥ ಕೊಟ್ಟು ಉಡುಗೆ ಹಿರಿಯರಾಗಿ ಏನಾದರೂ ಸತೀಶ್ ಕುಂದರ್ ಬಗ್ಗೆ ಮತ್ತು ಮೀನುಗಾರಿಕಾ ಸಂಘದ ಸಂಘದ ಅಧ್ಯಕ್ಷರು ದಯವಿಟ್ಟು ಮುಖ್ಯ ಚಾಡುಗಳು ಮೌಖೆ ತೆಗೆದುಕೊಳ್ಳುವುದಿಲ್ಲ ಮೊದಲನೇದು ನಮ್ಮ ಊಟದ ಒಂದು ಕರೆಯ ಲಕ್ಷ್ಮೀಕಾಂತ್ ಹೆಸರು ಮೇಲು ಬರ್ತಿರೋರಿಗೆ ಕೊರತು ಅಂಜನೆ ಶಾಲೆ ಪಾಡು ಮೌಖೆ ತೆಗೆದುಕೊಳ್ಳುವುದು ಅಂತೀನಿ. yang mata Kristi Martina ada sedikit beberapa ini first time yang tur parkir kali ini dia mengenal saya ini tur juga berjalan dan ini sekali ke yang terbalik ini jawab saya yang pun ikut keladina yang dulu kadu dulu kota ini dulu ini cina pandai complete ಗೊತ್ತಾ ನನಗೆ ಗೊತ್ತಾ ಅನಿಯಾಸವನ್ನು ಮಾಡ್ತಾರೆ ಅಥವಾ ಕೈ ಗೊತ್ತಿ ಇದು ಮಾತ್ರ ನಮ್ಮ ಗಂಡ
ವೇದಿಕೆಯ ದುರ್ಕಾರಣ್ಯ ಒಬ್ಬ ಮಾತಾಡ್ತಾನೆ ಎನ್ನ ಆ ದೇವರಿಗೆ ಗಿಫ್ಟ್ ಉಂಟು ಎಂಟು ಪಾರ್ಟಿಸಿಪೇಟ್ ಮಾಡ್ಕೊಡು ಅವು ಇನ್ನು ಯಾರು ಬರ್ತದೆ ಎನ್ನ ಒಂದು ಟೀಚರ್ ಎನ್ನ ಬಸ್ ಕೊಟ್ಟು ಈ ಒಂದೇ ಈ ಪ್ಲಾಸ್ಟಿಕ್ ಜಾಸ್ತಿ ಎಲ್ಲರೂ ಇಲ್ಲದೇ ನಾನು ಪ್ರಿಪೇರ್ ಮಾಡ್ತೇವೆ ಆದರೆ ಈ ಬೆಳಗಾಟ ತುಂಬ ತೂದು ಒಂದು ಇಂಕಲ ಒಂದು ಎಂಟೆ ಗಾಡಿ ಒಂದು ಎಡ್ಡೆ ಪಂಕ ಬಲ್ಕ ಆಗಿದ್ದಾರೆ ಇಡೀ ಎಡ್ಡೆ ಎಂಕಲು ಪಟ್ಟ ಈ ಫಾಸ್ಟ್ ಫುಡ್ ಎಂಕಲ್ನ ಹೆಲ್ತ್ ಅವರ ಆಯುಷ ಕಡಿಮೆ ಆಗೋದು ಎಂಕಲ್ನ ಜೋಗ್ಯಲ್ಲ ಅವಕಾಶ ಆದ್ರೆ ಫಾಸ್ಟ್ ಫುಡ್ ಈ ಬೆಳಗಾಟ ನಾವು ಹೆಚ್ಚಿನ ಒಂದು ದಿನ ಬರ್ತೀವಿ ಅಂಚಾರದಲ್ಲಿ ಆ ಸೃಷ್ಟಿಕರ್ತ ಆ ದೇವರಲ್ಲಿ ಎಂಕಲ್ನ ಈ ಪರಿಸರದ ದೀಪಿನ ಅನುಗ್ರಹ ಅಷ್ಟೊಂದು ಅವು ಯೂಸ್ ಮಾಡಿದರೆ ಇಪ್ಪತ್ತು ಕೈಗಾರಿಕೆ ಬಾಲ ಶೋಕ ಒಂದು ಯಾವ ತರಕಾರಿ ಪುಸ್ತಕ ಮನದ ಹೊಟ್ಟಿ ದಾಲ ಹೊಟ್ಟಿದ್ರೆ ಆದರೆ ಗೊಬ್ಬರ ಸೇರು ಕೈಗೆ ಬಾಗಿ ನೀರಿದೆ ಈ ಒಂದು ನೀರು ಹೆಚ್ಚ ನೆಸಿಟಿ ಪಟ್ಟ ವಾಕ್ ಮಕ್ಕಳಿಗೆ ಮೆಡಿಸಿನ್ ರೆಡಿಮೇಡ್ ಮೆಡಿಸಿನ್ ಸೈಡ್ ಎಫೆಕ್ಟ್ ಈ ತುಳು ಬದುಕದ ಒಂದು ಪಲುಪು ಗೊತ್ತಿನ ಈ ಒಂದು ರೇಸ್ ಅದರಿಂದ ಈ ಒಂದು ಕಾರ್ಯಕ್ರಮ ಈ ತುಳುಕುಟದ ಮಲ್ಪೆ ಇಂದು ಕೊಲ್ಲು ಆದರೆ ಎನ್ನ ಉಡಲ್ ಬೆಂದಿದು ಎನ್ನ ಸುಡುವೆ ಮಲ್ಪದ ಆ ಬೇರೆ ಈ ಪ್ರೋಗ್ರಾಮ್ ಎಡ್ಡ ಮಲ್ಪಡು ಒಬ್ಬ ಇಂದು ಐತಿಹಾಸಿಕ ಮಂಡಳಿ ಉಡಲ್ ತಗೊಂಡು ಮಕ್ಕಳ ಮಕ್ಕಳ ಅವಳ ಮಸ್ತ್ ಇದು ಮತ್ತೊಂದು ಏನ್ಮಾಡ ಸ್ಕೂಲ್ ಕಾಲೇಜಿಗೆ ತುಳುಕುಟ ತುಳು ಸಂಘ ಐಕ್ಲ ಇಂದು ಮಾತ್ರ ಸಹಕಾರ ಮಾಡ್ಕೊಡೋದು ಪಡೆದು ಅವಕಾಶಕ್ಕಾದ ಒಂದಾಗಿದೆ ಮುಂದಿನ ಈಗ ಮೋಕೆದೂ ಮೋಕೆ ಬರುವುದು ಮೋಕೆದ ಆಚರಣೆ ಮತ್ತೆ ಇದನ್ನು ತುಳುಕುಟ ಜಗತ್ತು ಮೋಕೆ ಸ್ವಲ್ಪ ಇದೆಲ್ಲ ದೇವರು ಏನಂದ್ರು ನನಗೂ ಮತ್ತೆ ನಮ್ಮ ಡಾಕ್ಟರ್ ವೈಎಸ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಅಂಜನೆ ನಮ್ಮ ತುಳುಕೂಟದ ಕ್ಷೇತ್ರದ ಗೌರವ ಸಲಹೆಗಾರರು ಅಂಜನೆ ಸಿರಿ ತುಳು ಚಾವಡಿ ಹುಡುಕದ ಮಾನವೀಯದ ಗುರುಗಳು ಜಾನಪದ ಸಂಶೋಧಕರು ತುಳುನಾಡದ ಒಂದು ಜ್ಞಾನದ ಭಂಡಾರವನ್ನು ತಮಗೆ ಮೆರೆದ ಕಾರ್ಯಗಾರರು ಮೊದಲನೇ ಈ ಕಾರ್ಯಕ್ರಮದ ಉದ್ಘಾಟನದ ನಿರ್ದೇಶಕರೇ ಇದನ್ನ ಅನುಮೋದಿಸಲು ನಿರ್ಧಾರ ಕೋಲೆಗಳನ್ನು ಮಾತ್ರ ಇದನ್ನ
ಮಸ್ತು ಉಂಟು ಮದುವೆಗೆ 5 ನಿಮಿಷ ಮಾತ್ರ ಪಾತ್ರೆ ಗೋಡೆ ಗುಡಿಯಲ್ಲ ಕಾಣೆ ಎಲ್ಲ ಹೆಂಗೆ ಬಂದು ಅರವಿಂದ ಬಣ್ಣದ ಅಂಗಿ ಹೋದು ಹೆಂಗೆ ಒಂದು ಕರೆಕ್ಟ್ ಮೆಹಂದಿ ಒಳಿತು ಹೌದಾಗಿದೆ ಅರವಿಂದ ದಾಯಕ ಬಂದಾಗ ಅವರು ತಿನ್ನದು ದಂಗಾದ ಮಂಡ್ಯ ಆ ತುಳುದ ಮೆಹಂದಿ ಆ ತುಳುದ ಮೊದಲನೇ ನೆರೆ ಮಾತನಾಡಿ ಕಾಣದ ಏನಂದ್ರೆ ನಮ್ಮ ಜೊತೆಗೆ ತುಳು ಸಂಸ್ಕೃತಿಯ ನೆನೆ ಮಾಡ್ಬೋದು ನೆಂಚಿನ ಮೊದಲಿಗೆ ದಾಯಕ ಬೇರೆದಲ್ಲ ನನ್ನ ಕೈ ಕಾರ್ಯ ಆಪುಜ ನಮ್ಮ ಪ್ರಶ್ನೆ ವಿವಿಧ ದೋಷ ಕಲೆಗಳಿದೆಯೋ ಮೊದಲಿಗೆ ಪ್ರಪಂಚದಾದ್ಯಂತ ಮಾದರಿಗಳ ಭಾಗ ಬೇರೆ ಬೇರೆ ಬುಡಕಟ್ಟು ಜನರನ್ನು ಈ ಮೊದಲಿಗೆ ಮಾತ್ರ ಬೇರೆ ಬೇರೆ ಕಣ್ಣು ಕೈ ಮೋನೆಗೆ ಮಾಡಿದಂತಿನ ಸಂಪ್ರದಾಯ ಇತಿಹಾಸ ಜಗತ್ತಿನ ವಿಶೇಷವಾಗಿ ಈ ತುಳುನಾಡು ಈ ಮೊದಲಿಗೆ ಮರದ್ದು ಅದಕ್ಕೆ ಹೊಂದಿರಿಸಿದ ಸಂಪ್ರದಾಯ ನಮ್ಮ ಬದಲಾವಣೆ ಸಂಸ್ಕಾರಗಳ ಮದುವೆ ಪರಂಪರೆ ಸಂಸ್ಕಾರಗಳು ಈ ಮೊದಲಿಗೆ ಸೇರಾದರೆ ನಮ್ಮ ಮುಂದೆ ಸಂಪ್ರದಾಯ ಅದೇ ಲೆಕ್ಕ ಈ ಮದುವೆಗೆ ಹೆಚ್ಚಿನ ಮಾತ್ರ ಪಾಠದಲ್ಲಿ ಶೇಖಾಂಶ ಅದು ಕಲಿಯಬೇಕು. ಈ ಮದುವೆಗಿಂತ ತಪ್ಪು ಪಾಡಿದೆ, ಗೌರವದಿಂದ ತಪ್ಪು ಪಾಡಿದೆ, ಲತ್ತು ಊರು ಪಾಡಿದೆ, 5 ದೊಡ್ಡ ತಬೂರು ಪಾಡಿದೆ. ಆ ಕಾಲದಲ್ಲಿ ಪಾಡಿದೆ ಐದು ಭಕ್ತಿ ಕೌರನ್ನು ಪಾಡಿದೆ. ದೈವದ ನಮ್ಮ ಮಂಚವನ್ನು ಸುತ್ತಿದೆ ಮಾತನಾಡುವುದು ದೈವದ ಪ್ರಾರ್ಥನೆ ಮಾಡಬೇಕು. ನನ್ನ ಮಗಳಿಗೆ ಮಗನಿಗೆ ಹುಡುಗಿಗೆ ಮದುವೆ ಆ ಮದುವೆ ನಿಮ್ಮ ದೈವ ಅನುಗ್ರಹ ಮಾಡುವುದು ಪಡೆದು ಐದು ಸುಗಿತ್ತು ಸುಗಿದ್ದೇನೆ ಕೊಟ್ಟ ಒಂದನ ಮಾಮಿ ಆ ಕೈ ಬಲದ ಕೈ ಬಂದೆ ಬಲ ಕೈಯು ಸುವೇರಿಗೆ ಬಲ ಕೈ ದೇವರಿಗೆ ಇತರಿಗೆ ಮಾತ್ರ ದೂರ ಅವರು ನಿತ್ಯದ ವ್ಯತ್ಯಾಸ ನಮ್ಮ ಮನೆಯಲ್ಲಿ ನಿತ್ಯ ಮದುವೆಗೆ ಕಡೆ ಇದೆ ಅವರಲ್ಲಿ ಭಾರಿ ಡಿಸೈನ್ ಮಾಡೋದು ಮೊದಲಿಗೆ ನೋಡ್ತೀವಿ ಮರದ ಒಂದು ಗುಣ ನೆನ್ನ ಅಂತಾರೆ ಸಂಸ್ಕೃತ ಭಾಷೆಯಲ್ಲಿ ಮದಲಿಂಗ ಅಂತಾರೆ ಮದರಂಗಿ ಮಾಡ್ತಾರೆ ಸಾಲ್ವೇನಿಯಾ ಬಂದು ಬೊಟಾನಿಕಲ್ ಹೆಣ್ಣ ಅಂತಾರೆ ಅದೇ ಒಂದು ಕೊಂಡಾಗ ಒಂದು ರೀತಿಯ ಮದುವೆ ಹೆಚ್ಚಿ ಆ ಭಯ ಆತಂಕವನ್ನು ಕಮ್ಮಿ ಮಾಡ್ಬೋದು, ಮನಸ್ಸನ್ನು ಶಾಂತ ಮಾಡ್ಬೋದು. ಐಕ ಒಟ್ಟು ಅಂಚಿನ ಒಂದು ಮರದ ಕೂಡ ಈ ಮರದ ಕಾಲಕ್ಕೆ 5 ಮಾತ್ರ ಮಾಡ್ತಾರೆ. ಅವರಿಗೆ ಸೂಕ್ತದ ಒಂದು ಹೆಚ್ಚಿನ ಕರೆಯನ್ನು ಪಾಲ್ಗೊಂಡು ನಾವು ಮರದಾದ ಸೈಡ್ ಮಾಡ್ತೇವೆ. ಅಂಚಿನ ಈ ಮದರಿಗೆ ಒಂದು ವಿಶೇಷವಾದ ನಮಗೆ ಅದ್ಭುತ ಔಷಧ ಮಾಡ್ತೇವೆ. ಔಷಧೀಯ ಗುಣವನ್ನು ಅಂಚಿನ ಆಚರಣೆ ಮಾಡೋದು ವಿಶ್ವನ ಅಂಚಿನ ಈ ಮದರಂಗಿ ದೀಪ ಅಂಚಿನ ಒಂದು ತುಳುನಾಡು ಮಸ್ತ್ ಕ್ರಮಗಳು ರಾಷ್ಟ್ರ ಆವರ್ತನ ಜೀವನ ಆವರ್ತನ
ಮದುವೆಯಿಂದ ರೈಲಿನ ಶುರು ಮಾಡಿದ್ರೆ ಮಾತ ಜೋಕ್ಲೆ ವಿಶೇಷವಾದ ನಾವು 15 ದಿನದ ನಾವು ಈ ತುಳುವಾರವನ್ನು ಮಕ್ಕಳಿಗೆ ಗೋಪುರಂತಿನ ಪಂಡಿತ ಗೋಪುರಂತಿನ ಈ ಕಾರ್ಯಕ್ರಮ ವಿಶೇಷವಾಗಿ ಮೇಡಮ್ ಪಂಡಿತ ನಮ್ಮ ಬೆಳಕಾಯಿ ಹೋಯಿನ ವರ್ಷ ಅಮೆರಿಕ ದೇಶಕ್ಕೆ 200 ಕೋಟಿ ರೂಪಾಯಿ ಕಳೆದು ಅಕುಲು ನಕುಲು ಐದು ಜನ ಮೇಳ ಯಾವನು ಬೆಳಕಾಯಿ ಮೇಳ ಇನಿ ನಮ್ಮ ಊರು ನಮ್ಮ ಕೆಲಸ ಕೆರೆಗೆ ಬಂದಾಗ ನಮ್ಮಲ್ಲಿ ಗೋಸ್ಕರ ಹೆಚ್ಚಿನ ಕೆರೆಗೆ ಏನಾದರೂ ಕಷ್ಟ ಕೆರೆಗೆ ದೇಶ ಅಂತ ಬಂದ ಅವರು ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಆಫ್ರಿಕಾ ಹೆಚ್ಚಿನ ಪೂರ್ ಕಂಟ್ರೀಸ್ ಬಡ ರಾಷ್ಟ್ರಗಳಲ್ಲಿ ಹೋಗ್ತಾರೆ ಅಂತ ವಿಶೇಷವಾದ ಹೆಚ್ಚಿನ ಕೆಂಪು ಕೆರೆಗೆ ತಿನ್ನುವ ದೇಶ ಬಂದಾಗ ಅಮೆರಿಕ ಮಾತ್ರ ನಮ್ಮಲ್ಲಿ ಕರೆಂಟ್ ಬೇಯಿದಾಗ ಸೂರ್ಯ ಈಗ ಪೌಡರ್ ಮತ್ತು ಪ್ರೋಟೀನ್ ಬೆಲ್ಲದಾಗಿ ಮಾಡ್ತಾರೆ ಈಗ ಪೌಡರ್ ಬೇಯಿಸಿದ್ರೆ ಅವು ವಿಶೇಷವಾಗಿ ನಮ್ಮ ಬಾಡಿಯಲ್ಲಿ ನಮ್ಮ ದೇಹದ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವ ವಿಜ್ಞಾನ ಮುಂಚುವ ಯುನೈಟೆಡ್ ಡಿಕ್ಲೇರ್ ಮಾಡ್ತದೆ ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ ದ ವರ್ಲ್ಡ್ ಈಸ್ ಪಳಂಗಂಜಿ ತಂದೆಯ ವರ್ಲ್ಡ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಪುಟಿನ ಅಥವಾ ಕೇರಳದ ಈ ಕರಾವಳಿಯ ಭಾಗದಲ್ಲಿ ಮಣ್ಣಿನ ಬೆಲೆಗಳು ನಮ್ಮ ದೂರ ಜನರಿಗೆ ಖಂಡಿತ ಒಂದು ದಿನ ಬರ್ಕೊಂಡು ಇದಕ್ಕೆ ಭದ್ರತೆ ಮಾತ್ರ ಬೇರೆ ಮಾತ್ರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕ್ಯಾಶ್ಲೆಸ್ ಪ್ರೈಸ್ಲೆಸ್ ಒಂದು ಆಯ್ತು ಒಟ್ಟಿಗೆ ಒಂದು ಒಂದು ಜನ ತಗೊಳ್ಳುವಂತ ಪಲ್ಲೆಗೆ ಹೋಗೋದು ಚಿಗುರಿಗೆ ಹೋಗೋದು ಲಗೋರಿಗೆ ಹೋಗೋದು ಅವೆಲ್ಲ ಮಲ್ವಿ ಬರ್ತದೆ ಇಂಥ ಮನೆಯಲ್ಲೂ ವರ್ಷ ಮಲ್ವಿ ಬರ್ತದೆ ನಮ್ಮ ಮೈದಾನದ ಭಾಷೆ ಮಲ್ವಿ ಬರ್ತದೆ ಆ ಮಲ್ವಿ ಬರ್ತದೆ ಪಲ್ವಿ ಬರ್ತದೆ ಬಿಡಿಗೆ ಹೋಗೋದು ಬೇರೆ ಚೇಂಜಿಗೆ ಹೋಗೋದು ಇಂಚಿನ ಮಾತ್ರ ಒಬ್ಬರು ಕರೀದು ನೆಕ್ದಾಲ ಖರ್ಚಿ ಇದು ಬ್ಯಾಟ್ ಮಾಡಿದ 4,000 ರೂಪಾಯಿ ಕೊಂಡು అది బాల్ మాత్రం మీరు చేస్తారు బాల్ వచ్చి జోకులు కొట్టు సేవ కొన్ని గీటు పడవ ఐదు మొదలు సంతోషులు కరిగి పోవ అವು ಆಕಿನ ಕೇವಲ ಕೊಟ್ಟು ನಾಡು ನಾಡು ತಿಂದು ಖುಷಿ ಹೋಗಲಿಕ್ಕೆ ನಮ್ಮ ಕಾಲ ಇರಬರುವ ಅನ್ನೋ ಒಂದು ಸಂಶಯ ಇದೆಲ್ಲರೂ ಮೆಹಂದಿದವರು ಸಂಗೀತ ಅವರಿಗೆ ಸಂಗೀತ ಇದ್ದು ಮೆಹಂದಿದವರು ಒಂದು ಪಾಠವನ್ನು ಮಾಡ್ತಾರೆ ರಾತ್ರಿ ಅವರಿಂದ ಅವನು ಪ್ರತಿ ಬಾಧಗಳು ಒಂದು ನರಿಗೆ ಒಪ್ಪಂಗೆ ಮೆಹಂದಿದಾರರಿಗೆ ಕಟ್ಟಿಕೊಟ್ಟು ಡಿಜೆಗಳು ಮರಗಳು ನಿಂತಿನ ಮಾತ್ರ ಮೆಹಂದಿ ಕಂಪನಿಯ ಈ ಕಾಲಗಳು நல்ல பிரச்சனை ಈ ಮದುವೆಗಳ ನನಗೆ ಬದುಕಿಗೆ ರಂಗಗಳು ಆ ಮದುವೆಗೆ ಮಾತಾಡೋದೇ ಆತ್ಮೀಯ ಮರಕಂಡು ಬೇರೆ ವಿಚ್ಛೇದನ ಕೈತ ಮದುವೆಗಳ ನನಗೆ ಮಾತಾಡೋದೇ ಕಂಡನೆ ಬೇರೆ ಕಾರರು ಹಿರಿಯರ ಮನಸ್ಸು ಮಾಡಿಕೊಂಡು ಲೆಕ್ಕೊಚ್ಚಿ ಗಂಭೀರವಾಗಿ ಮಾನಸಿಕ ಸ್ಥಿತಿಯ ನಿರ್ಮಾಣ ಮಾಡಿದ್ರೆ ಮದುವೆ ಕಟ್ಟಿದ ಮಕ್ಕಳು ಅದು ನಾವಿಗೆ ನೆಲೆಮನೆ ಕಟ್ಟದಾಗ ಬೇಕಾದ್ರೆ ಮಾಂಗಲ್ಯ ಕಟ್ಟು ನಾನು ಮನೋಜೀವನಕ್ಕೆ ಗಂಟೆ 14 ಜೀವಿಯನ್ನು ಸರಳ ಶತ 100 ವರ್ಷ ಎಲ್ಲರೂ ಬದುಕೊಳ್ಳುವಂಥ ಉದ್ದೇಶದಿಂದ ನಾವಿಗೆ ಕಟ್ಟದ ಕಡಿಮೆ ಮದುವೆಯ ಉದ್ದೇಶ ಒಂದು ಮಾತ್ರ ಈ ಮದುವೆಯ ರಂಗದ ಒಟ್ಟು ಬದುಕು ಬಂದು ರಂಗಕ್ಕೆ ಬಂದು ಏನೊಂದು ಈಗ ಅವಕಾಶ ಇಟ್ಟು ಸಂಘಟನೆಗಳನ್ನ ಸ್ವಂತ ಸಂದರ್ಭದಲ್ಲಿ ನಮಸ್ಕಾರ டாக்டர் வயசு மேல நானூற்றின வந்தாலும் பட்டணம்னா நான் எல்லாத்தையும் பார்க்க ஆகுது ஆனால் ఇంటికి వచ్చినప్పుడు 10 నిమిషాలు ಕೆಲವು ಅದಕ್ಕೆ ಸರಳ ಪಾತ್ರೆ ಬದುಕುವುದು ಮುಂಚೆ
ಮದನಿಗೆ ತರಂಗದ ಪತ್ರಕರ್ತೆಗೆ ಬಯಸಿನ ಮಲ್ಲಬಿನ್ನೇರು ಶ್ರೀಕಾಂತ್ ಶೆಟ್ಟಿ ಪತ್ರಕರ್ತರು रत्नाकर भौतपुराण हिमालय ब्रह्म राजश्रत्नाढ्यां वंदे भारत मातरಂ. ತುಳುಕೂಟ ಉಡುಪಿಯಿಂದ ಮೊದಲಿಗೆ ವಿಶೇಷ ಕಾರ್ಯಕ್ರಮದ 22 ಓಲಗರೆಂಚಿನ ಮಾತ ಗಣ್ಯಮಾನ್ಯರೇ ಸೇರಿಸಿನ ಮಾತ ಎನ್ನ ತುಳು ಒಪ್ಪಿನ ಬಂದರೆ ಏರಂಡಲ ಹತ್ತು ಬಿಡರ್ಲ ಅಲ್ಪ ಬಿದ ಗುಂಪುಡಿಸಿದ ಮಾತ ಉಲ್ಲೈಬರ್ತದೆ ಗುಂಡ್ಲೆ ದಯಮಾನಕ ಸಭಾ ಕಾರ್ಯಕ್ರಮ ಬಹುಶಃ ಮುಗಿತಲು ಬರ್ತದೆ. ನನ್ನ ಬೇರೆ ಬೇರೆ ಕುಟುಂಬದ ಕಾರ್ಯಕ್ರಮ ಮಾತನಾಡಬಾರದು. ತುಳು ಭಾಷೆಯ ಸಂಸ್ಕೃತಿ ಒಲಿಕೊಡುವ ಸಂಬಂಧಿಸಿದ ಈ ಕಾರ್ಯಕ್ರಮವನ್ನು ಮಾತ ಶೋಕ ಸಭೆಗಳ ಕಾವನ್ನು ಶೋಕ ಸಭೆ ಮಾಡ ಆಗ ಬಾರಿ ಅಡ್ಡಕ್ಕೆ ಆಗ ಹೋಯ್ ಇಂಚ ಮಠ ತುಲ್ಪು ಹೋಯ್ ನನ್ನ ದಾನ ಆಂಟಿ ಆಂಟ ನನ್ನೆಲ್ಲ ಸಾಧ್ಯತೆ ಉಂಟು ನಮ್ಮನ್ನ ಕರುಮರಿಗಳಿಗೆ ಸರಿಯಾದ ಸಂಸ್ಕಾರ ಶಿಕ್ಷಣ ಕೊಡುವಂತಾಟ ಆ ಕರೆದುಕೊಳ್ಳಿನ ಆಚಾರ ವಿಚಾರಗಳು ಕೂಡ ಸ್ಥಾಪನೆ ಮಾಡಬಲ್ಲ ಸಾಧ್ಯತೆಗಳು ಧ್ವಜಾರೋಹಣ ಕೆಲಸ ತುಳುಕೂಟದ ಅವನೊಂದು 5 ಒಳಗೆ ನಮ್ಮ ಮಟ್ಟಕ್ಕೆ ಆಗಿರುವುದು ತುಳುಕೂಟದ ಈ ಪ್ರಯತ್ನವನ್ನು ಅಭಿನಂದನೆ. ತುಳುಗರ ಬದುಕು ಬಾಗಿ ಬಂದು ಹಿಂಗೆ ಮಾತ್ರದಲ್ಲಿ ಇರುವ ನಿಮಿಷದ ಸಮಯ ಕೊಟ್ಟಿದ್ದೇವೆ. ಇದೇ 10 ನಿಮಿಷ ತುಳುವೆರೆ ಐತಿಹಾಸಿಕವಾದದ್ದು ಒಂದು ಕಾರಣ, ಸಾಮಾಜಿಕವಾದದ್ದು ಒಂದು ಕಾರಣ, ಆರೋಗ್ಯದ ವಿಚಾರಗಳು, ವೈಜ್ಞಾನಿಕ ವಿಚಾರಗಳು, ಧಾರ್ಮಿಕ ವಿಚಾರ ಪ್ರತಿ ಒಂದೆಯಿಂದ ಜಗತ್ತದ ಗಜಗಜವಾಗಿ ಎಲ್ಲಿಂದ ಸಮುದಾಯಗಳು ಕಟ್ಟನ್ನು ಹೆಚ್ಚಿದ ನಿಮ್ಮ ವ್ಯವಸ್ಥೆ ಇರೋದು ಅತ್ಯಂತ ಉತ್ಕೃಷ್ಟವಾಗಿ ವ್ಯವಸ್ಥೆ ತುಳುನಾಡು. ಇನ್ನು ಇವರು ಒಮ್ಮೆ ರಂಗೋಡಿಗೆ ನಾಟ ತುಳುನಾಡದ ಜನಗಳಿಗೆ ಒಂದು ಮಿಂಚಮೂಲ ನಾಟ ಆಯ್ತ ಬೇರೆ ಒಂದು ಕೇಳಿದಾಗ ಮುಲ್ಪದ ಸಂಸ್ಕೃತಿ ಇರುವುದು ಮುಲ್ಪದ ಸಾಮಾಜಿಕ ವ್ಯವಸ್ಥೆ ಇಂಥ ವೇದಿಕೆಗಳು ತುಳುಕೂಟದಲ್ಲಿ ಬಾರಿ ಕೊಂಗಳು ಮೂಜಿ ವರ್ಗದ ಮೂಜಿ ವಿಶೇಷ ಸಮುದಾಯದಲ್ಲಿ ಪ್ರತಿನಿಧಿ ಇಲ್ಲಕ್ಕ ಅವರ ಕೊಡುಗೆ ಇಲ್ಲದೆ ನನ್ನ ಅರ್ಥದಾದ ಓಲಾ ಮುಂಜಿ ಇಲ್ಲಿ ಬಾಯಿಗೆ ಪಯಣಿಸಿದ ಮಲ್ಲಿಗೆ ಏರ ಶ್ರೀಕಾಂತ ಮಾರ್ಕೆಟ್ ಮಾಡುವುದರಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಕೊಡೋದು ಕಡಿಮೆ ಆ ಮಟ್ಟದಲ್ಲಿ ಮಾಡಿದ ಕೆಲಸವಲ್ವಾ ಒಂದು ಅದ್ಭುತವಾಗಿ ಸಾಮಾಜಿಕ ಸಾಮರಸ್ಯ ತುಳುನಾಡು ಅವು ದಾಯ ಮರಿದ ಬರ್ತಾರೆ ಕೇಳಿದಾಗ ಒಂದು ಇನಿ ಕೊಟ್ಟದಂತೆ ಸಾವಿರ ವರ್ಷದಲ್ಲಿ ತುಳುನಾಡು ಕೊಡುಕೊಳ್ಳಲಿಕ್ಕೆ ನಾನು ಕೊಟ್ಟು ಜೊತೆ ಬದುಕಿ ಇಲ್ಲದೆ ಒಂದು ಈ ತುಳುನಾಡದ ಸಾಮಾಜಿಕ ಬುದ್ಧ ಧಾರ್ಮಿಕ ಶ್ರೀಮಂತಿಗೆ ಭಾರಿ ಮನವನ್ನು ಕೊಡುಗೆ ಆಟ ಇನ್ನು ಯಾನೆ ಈ ವೇದಿಕೆ ಅವೇ ಮಾತ್ರ ಹಾಕಿಕೊಂಡು ಗುರಿ ಅಂದಾಗ ಬಹುಶಃ ಐದರ ಅವರಿಗೆ ಏನಾದ್ರು ಕಾರಣಗಳ ಹೆಚ್ಚಿ ಯಾಕೆ ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡು ಅದನ್ನ ನಮಗೆ ಪೂರಕವಾಗಿ ಅನಿಸಿದ ಒಂದೆರಡು ವಿಷಯದ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಡಾಕ್ಟರ್ ವೈನ್ ಮಾತಾಡಿದಾಗ ಅದು ನಮಗೆ ಪುನರ್ವಸದ ಪರಿಸರ ಪುನರ್ವಿಲ್ಲ ಓದಿದ್ದೀವಿ ವೈದಿಕಾರು ಆಂಡ ಈ ಸ್ಥಿತಿ ಎಂಟು ಕೇಳ ಯಾಕಂದ್ರೆ ದೊಂಬಿ ಎಂಚು ಕೇಳ ನಿತ್ಯ ಪುನರ್ವಿಲ್ಲ ದೊಂಬಿಗೆ ಬದುಕು ಅಂಚಿತ ದೊಂಬಿಗೆ ಪುನರ್ವಸ್ತು ನಕ್ಷತ್ರಗಳು ಒಂದು ನನ್ನ ಕಾರಣದ ನಮ್ಮ ಈ ಮೂಲಕ ಕೆಲವೊಂದು ಮಾತಾಡಲು ಒಂದು ಹೆಚ್ಚಿನ ಅದ್ಭುತವಾಗಿದ್ದ ಪರಂಪರೆ ಕೇಳಿದಾಗ ಪ್ರಕೃತಿಯ ದೇವರನ್ನು ಪೂಜೆ ಮಾಡತಕ್ಕಂಥ ಪರಂಪರೆ. ಪ್ರಕೃತಿ ಪ್ರತಿ ವೈದ್ಯಗಳ ದೈವಾರಾಧನೆ ನಾಗಾರಾಧನೆ ಪ್ರತಿ ವೈದ್ಯಗಳ ಇತಿಹಾಸ ಕೇಳಿದಾಗ ಪ್ರಕೃತಿ ಇನ್ನು ಸುತ್ತಮುತ್ತ ಪಂಚಭೂತರು ಅದನ್ನ ನಿನ್ನ ಉಂಡು ಮಾಡಿದ ಸ್ವಾಮಿಗಳ ಬಿಟ್ಟು ಭೂಮಿಗಳ ತರದಕ್ಕಾಗಿ ನಮ್ಮ ಪ್ರತಿ ವೈದ್ಯ ಕೆಲಸಗಳು ಆರಂಭವಾಗುವುದಿಲ್ಲ. ಆ ಕೃಷಿ ಬದುಕು ಸಂಪೂರ್ಣವಾಗಿ ನಾಶ ಆದರೆ ನಗರೀಕರಣದ ಕಡೆಗೆ ನಾವು ಹೋಗುದಿಲ್ಲ. ಈ ನಗರೀಕರಣದ ಒಂದು 8 ಉದಾಹರಣೆ ಕೇಳಿದಾಗ ಇಂದ್ರಾಣಿ ಒಂದು ತೋಡು ಬರಬಹುದು ಅವಿದ ಕಲ್ಪಂಗ ಆ ತೋಡು ಒಂದು ಇಡೀ ನಮ್ಮ ಒಂದು ಜೀವನ ಮೌಲ್ಯ ಪಡೆಯಬಹುದು. ದಯಕ್ಕೆ ಕಾರಣ ವೈದಿಕರು ಅವೇ ಇಂದ್ರಾಣಿ ನಮ್ಮೊಂದು ಚಿಟ್ಪಾಡಿದಲ್ಪಟ್ಟು ಬರ್ತದೆ. ಆ ಕಲ್ಮಾಡಿ ಮಾದ ಜನರಲ್ಲಿ ಬೆನ್ನಿಗೆ ನೋಡಿದೆ ನಿಮಗೆ ಇವರನ್ನ ಚಿಟ್ಪಾಡಿದ ಹಾಕಿಕೊಂಡು ಅಲ್ಪ ಕಂಬಳ ಹಾಕಿ ಸಾಂಪ್ರದಾಯಿಕವಾಗಿ ಕಂಬಳ ಹಾಕುದು ಕಂಬಳ ಕಟ್ಟಬೇಕು ಅಲ್ಪದ ಕಂಬಳ ಹಾಕುದು ತುಳು ಮಾತ್ರ ಆ ಇಂದ್ರಾಣಿ ಕಂಪನಿ ಆ ತುದಿಗೆ ಕಟ್ಟಗಟ್ಟದೆ ಆ ಕಟ್ಟಗಟ್ಟನೆಲ್ಲ ಬಾಯಿ ಮನವಾಗಿ ಕೊಡುದು ಸಂಭ್ರಮ ಊರದಲ್ಲಿ ಮಾತ್ರ ಸೇರಿದ ಕಟ್ಟಗಟ್ಟದು ಅಲ್ಪದಲ್ಲಿ ಸಾಮಾಜಿಕವಾಗಿ ಬದುಕಿದೆ ಮಾತಿಗೆ ಆ ತುಳಿದ ನೀರು ಅದನ್ನ ಭಾಗದ ಮಡಕೊಂಡು ಅಡ್ಡಿನ ಇರ್ತದೆ ಪರ್ರೆಲ್ಲ ಐದನೇ ನೀರು ಆತ ಕೊಡುವುದು ಒಂದು ತೋಡು ಆತ ಕೊಡುವುದು ಒಂದು ಇರ್ತದೆ. ಇನ್ನು ಒಳಗುತ್ತಾ ಇದ್ದ ಪರಿಸ್ಥಿತಿಗೆ ನಾಡ ಐದು ಪರಿಣಿತರು ಮಾತ್ರ ನರಕ ಸದೃಶವಾದ ಜೀವನವನ್ನು ಐದ ನೀರು ಕರ್ಕೊಂಡು ಹುಟ್ಟಲಿ ನೀರು ಐದ ಬರಿಕೆ ಹೋಗಲಿಲ್ಲ 5 ನಿಮಿಷ ಮುಂದೆ ಸಾಧ್ಯ ಕಾರಣ ಆ ಇಡೀ ತೋಡು ನಮ್ಮ ಘಟನೆ ಒಂದು 36 ವರ್ಷದ ಬೆಳವಣಿಗೆ ನಾಗರಿಕತೆ
ಒಂದು ವಾರ ಅದನ್ನ ನೋಡುವುದಕ್ಕೆ ಇರಬೇಕು. ಅದನ್ನ ಇಲ್ಲದ ಟಾಯ್ಲೆಟ್ ನೀರು, ಅದನ್ನ ಇಲ್ಲದ ಶೌಚಾಲಯ ಪ್ರತಿಯೊಂದು ನಾವು ನೋಡುದು. ಈ ಪರಿಸ್ಥಿತಿ ಕಂಡ ಅತ್ಯಂತ ಕಠಿಣ ಪರಿಸ್ಥಿತಿಗಳ ಬದುಕಿನ ಮೀನುಗಳು ಆ ಮಲೆನಾಡಿನವರು ಬದುಕಿಲ್ಲ. ಇನಿ ಮೀನುಗಾರಿಕೆಗಳಲ್ಲಿ ಮಾತ್ರ ಮಂಡ್ಯ ಕೈ ಕಂಡ ನಮ್ಮ ಈ ಮಾಲಿನ್ಯ ಮಿತಿ ಮೀರಿದ್ರೆ ನಮ್ಮ ಕರಾವಳಿ ಭಾಗಗಳು ಕೃಷಿ ಆ ಮೀನುಗಾರಿಕೆ ವ್ಯವಸ್ಥೆ ಅದನ್ನು ನಮ್ಮ ಇಲ್ಲಡೆ ಒಂದು ಎಲ್ಲಿಯ ಜವಾಬ್ದಾರಿ ನಮ್ಮ ಮಲಮಲ್ಲ ದೇಶದ ಗಡಿಗೆ ಹೋರಾಟ ಮಾಡ್ತಾರೆ. ನಮ್ಮ ಇಲ್ಲಡೆ ನಗರಸಭೆಯಲ್ಲಿ ಬರಬೇಕು ಇದು ಗೊತ್ತಿನ ಮೂಜಿ ವಿಭಾಗ ಮಾಡಿಕೊಳ್ಳಿ ಹಸಿರು ಕಸಬೆ ಇದೆ, ಒಣ ಕಸಬೆ ಇದೆ, ಪ್ಲಾಸ್ಟಿಕ್ ನೀರು ನಮ್ಮ ಕಾಲದಲ್ಲಿ ನೀರಿನ ಪರಿಣಾಮದ ಇಡೀ ಉಡುಪಿಟ್ಟು 80,000 ಕೆಜಿ ಮಣ್ಣಾಂಡ ಸುಮಾರು 8 ಟನ್ನುಗಳ ಗಜವು ನಮ್ಮ ಈ ಗ್ರಾಮ ಕರ್ವಾಲವನ್ನು ಮೆಚ್ಚಿದ ಗ್ರಾಮದ ರಾಷ್ಟ್ರಗಳು ಅವರು ಇತ್ತೀಚಿನ ಬದಲಾವಣೆಗೆ ಸಂಪೂರ್ಣವಾದ ಒಂದು ನರಕ ಸದೃಶ. ಅವರು ಇಂಜಿನಿಯರ್ನ ಮನೆಯಲ್ಲದ ಸಸ್ಯದ ನೀರು ಇಲ್ಲದ ಅಲ್ಪದ ಆಸುಪಾಸಿನ ಇಲ್ಲದ ಉದ್ಯೋಗ ಜನರು ಬದುಕರನ್ನು ಬರುತ್ತದೆ. ಆ ಸ್ಥಿತಿ ಕೂಡುವ ಹೇಳಿದ್ರೆ ಆ ಸ್ಥಿತಿ ಕರ್ವಾಲ ಈಗ ಗ್ರಾಮದಲ್ಲಿ ಮಾಡಲು ಗ್ರಾಮ ಪರಿಸರದ ಬಗ್ಗೆ ನಮಗೆ ಜಾಗೃತಿ ಸಂಬಂಧಿಸಿದ ಕೆಲಸವನ್ನು ನಮ್ಮ ಹಿರಿಯರು ಮಾಡ್ತೇವೆ. ನಮ್ಮ ಕೃಷಿ ಬದುಕುಗಳಲ್ಲಿ ಇಲ್ಲಿ ಕಾಪು ಮುಳ್ಳಮುಟ್ಟೆ ಆಚರಣೆ ನರೇಂದ್ರ ಮೋದಿ ಮಹಾತ್ಮ ಗಾಂಧಿ ಸ್ವಚ್ಛ ಭಾರತದ ಕಲ್ಪನೆ ಕೊರಟದ್ದು ನಮ್ಮ ಹಿರಿಯರು ಇಡೀ ಗ್ರಾಮದ ಕಜವನ್ನು ಮಾತಾಡುವಂಥದ್ದು ಆ ಮುಳ್ಳು ಪಂಕ್ತಿ ಭಜನೆ ಮಾತ್ರ ರಾಶಿ ಮಾಡಿದ್ರೆ ಗ್ರಾಮದ ನಡುವಾಗ ಹೋಳಿ ಆಚರಣೆ ಬಂದಿದ್ದೇವೆ. ಅದಕ್ಕೆ ಧಾರ್ಮಿಕ ಸ್ಪರ್ಶ ಕೊಟ್ಟಿದ್ದೇವೆ. ನಮ್ಮ ತುಳುನಾಡಿನ ಪ್ರಾಚೀನ ಮದುವೆ ಪ್ರತಿಯೊಂದು ಹೋಗ್ತಾರೆ ನಿಗಳು ಆ ಹಳ್ಳಿಯ ಬರುವುದು ಅದು ಎಲ್ಲ 4 ಕೆಜಿ ಸಕ್ಕರೆ 4 ಕೆಜಿ ಉಪ್ಪು ನಿರ್ಮಾಣ ಕಜದ ಮಾಡಿದ ನಗರಸಭೆ ಅದು ಆ ತೊಟ್ಟೆಯನ್ನು ಲಾರಿ ಹುಡುಕು ಕರೀತೇವೆ. ಅದು ನಾರ್ಮಲ್ ಹಳ್ಳಿ ಭಾಗದ ಏತರ ಅಂಗಡಿಗಳು ಅದು ಇನ್ನಿತರ ಬಟ್ಟೆಗಟ್ಟದ ಐಕ್ಯ ಸಾಮಗ್ರಿಗಳು ರೇಟಿಗೆ ಆಗೋದು ಅವು ವ್ಯಾಪಾರ ಪ್ರಕೃತಿಗೆ ಹಾಳಾಗ್ತವೆ. ನಗರ ಭಾಗಗಳು ನಮ್ಮ ಇಂಚ ಸೋಮಾರಿ ಆಗೋದಿಲ್ಲ, ಇಂಚ ಸ್ವಾರ್ಥಿ ಆಗೋದಿಲ್ಲ. ಈ ಉದಾಹರಣೆ ಹಳ್ಳಿಯ ಭಾಗಗಳು ಅಲ್ಪ ಕುಟುಂಬದಿಂದ ಅಲ್ಲಲ್ಲಿ ಇಲ್ಲದ ಕಸ ವ್ಯವಹಾರ ಅಲ್ಪಲ್ಪನೆ ಆಗೋದು. ನಮ್ಮ ಜೀವನದಲ್ಲಿ ನನಗೊಂದು ಕಾಣಲ್ಲ ಪರಿಸರದ ಬಗ್ಗೆ ಪ್ರಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವ ಸಾಧ್ಯ ಉಂಟ. ಎತ್ತ ಬಗ್ಗೆ நல்ல ಸಂದೇಶ ನಮ್ಮ ಮೂಲಕ ಯಾನೆ ಹೊರಡಿ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಕೆಲವು ಜನ ಪದ್ಮಶ್ರೀ ಪ್ರಶಸ್ತಿ ಕೊಡಿದ್ರು. ಆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗ ಸೂಲಗಿತ್ತಿ ಸರಸ್ವತಿಯಲ್ಲಿ ಕೊಡಿದ ಪ್ರಶಸ್ತಿ ನಮಗೆ ಪಡೆದಿದ್ದೀವಿ. ಸಾವಿರ ಜನರಿಗೆ ಹೆರಿಗೆ ಮಂದಿರ ಪಡೆದವರು ಆಧುನಿಕ MBBS MD ಒಂದು ಮಾತಾಡಿನ ಕೈಗಳಲ್ಲ ಅಚಾತುರ್ಯ ಕೆಲವು ಜನ ಬಾಲ ಅಪ್ಪಗೆ ಸಮಸ್ಯೆ ಆದ ತಿಳಿದುಕೋತಿನ ಪ್ರಸಂಗಗಳು ಹುಡುಕಿಡಲ್ಲ 2 ಜನ ಆಂಡ ನಿಗುಲು ಜಡೆ ಮಾತಮ್ಮ ಸೂಲಗಿತ್ತಿ ಸರಸ್ವತಿ ಮೊದಲ ಕೈ ವಿಜಯವನ್ನು ತೆಗೆದುಕೊಳ್ಳುತ್ತದೆ. 3 ಒಂಜವನ್ನು ಸಿದ್ಧರಿನಂತೆ ಪೂರ ನಾರ್ಮಲ್ ಹೆರಿಗೆ ಮಾಡೋದು ಅಂಚಿನ ಕೆಲಸ ಮಾಡಿದ್ರೆ ಆ ಕಾಲದ ಜೀವನ ಪದ್ಧತಿ ಒಕ್ಕಗಳಲ್ಲಿ ಅದ್ಭುತವಾಗಿ ಮೆಚ್ಚಿನ ನಾಟಿ ವೈದ್ಯಶಾಸ್ತ್ರ ಪದ್ಧತಿ ನಮ್ಮ ಹಿರಿಯರು ಬೈದರು. ಅಂಡ ನಮ್ಮ ಪ್ರತಿಯೊಂದನೆಲ್ಲ ಈ ಲೈಸೆನ್ಸ್ ರಾಜ್ ವ್ಯವಸ್ಥೆ ಅಕಾಡೆಮಿಕ್ ವ್ಯವಸ್ಥೆ ಕನಕ ಬರಬೇಕು ಅದನ್ನು ಮಾತ್ರ ಆ ಮುಖ್ಯಧಾರೆ ಬರಲು ಬಿಡ್ತಾರೆ. ಅದು ಒಲವು ಹಳ್ಳಿ ಬದುಕಬೇಕು ಅಗತ್ಯಕ್ಕೆ ಮೆಚ್ಚಿದ ಮಡಿವಂತಿಗೆ ಜಾಸ್ತಿ ನಮ್ಮ ಕೋಲ ಕ್ರಿಯೇಶ್ವರ ಬರ್ತಿಲ್ಲ ಅವು ಮಾತ್ರ ಅಲೋಪತಿ ಅವು ಮಾತ್ರ ನಮ್ಮ ಎಷ್ಟೋ ವ್ಯವಸ್ಥೆಯನ್ನು ನಮ್ಮ ಒಬ್ಬರ ತಯಾರಿಸ ಅಂತಾದ್ರೆ ದಯದಿಂದ ತುಳುನಾಡಿನ ಪ್ರಾಚೀನ ವೈದ್ಯಶಾಸ್ತ್ರ ಪದ್ಧತಿ ಅದನ್ನ ನಮ್ಮ ಹಿರಿಯರನ್ನೆಲ್ಲ ಆಹಾರದ ಮೆಡಿಸಿನ್ಸ್ ನೆಟ್ಟ ಬಗ್ಗೆ ದಯದಿಂದ ಆಲೋಚನೆಗಳಿವೆ. ನಮ್ಮ ಶ್ರಮ ಸಂಸ್ಕೃತಿ ನಾಶ ಆಗಬೇಕಾದ್ರೆ ನಮಗೆ ಬಾರಿ ಭಂಗ ಬರುವುದಿಲ್ಲ. ಇಲ್ಲೇ ಗೊತ್ತುಂಟು ಇನಿ 5 ತಿಂಗಳು ಪ್ರೆಗ್ನೆಂಟ್ ಆಗಿರಲೇ ಡಾಕ್ಟರ್ ಚೆಕಪ್ ಹೋಗಿರಲೇ ಬೆಡ್ ರೆಸ್ಟ್ ಆಗ್ತಾರೆ. 2 ತಿಂಗಳು ಬೆಡ್ ರೆಸ್ಟ್ ತುಂಬು ನಮ್ಮ ಹಳ್ಳಿ ಮಾತ್ರ ಬೈಯಲ್ಲಿ ಅದನ್ನ ಕೈ ತುಂಬುದು ಅದನ್ನ ಗೊಬ್ಬರ ತುಂಬುದು ವಿಧಕರಣದ ಬೈಯಲ್ಲಿ ಬೆಳೆದು ಎಲ್ಲೋ ಉದಾಹರಣೆ ದಯವಿಟ್ಟು ಬಂದಿದ್ದ ಕರದಲ್ಲಿ ಆ ನಿಸರ್ಗ ಸಹಜವಾದ ಅದು ಬೆಂಕುಲ ಉಜ್ಜೆರೆ ಅರಿವೆ ಹೊಂದಿದ್ದೇವೆ, ನೀರು ಹೊಂದಿದ್ದೇವೆ, ಗಾಡಿ 4 ಗಂಟೆ ಕೆಡ ಹೊಂದಿದ್ದೇವೆ. ಅದನ್ನ ಆ ಬಂದಿದ್ದ ಕರಕ್ಕೂ ಆಟೋಮೆಟಿಕ್ ಆಗಿ ಎಕ್ಸರ್ಸೈಸ್ ಇಟ್ಕೊಂಡಿದ್ದೀವಿ. ಈಗ ಅದಕ್ಕೆ ಯಾಕಂದ್ರೆ ಕಂಡೆ ಬಾರಿ ಹೋಗಿರೋದು ನಮ್ಮ ಮಕ್ಕಳ ಸೀರಿಯಲ್ ಇಟ್ಟಿದ್ದಾರೆ ಜೋಕ್ಲಿ ಮೊಬೈಲ್ ಕೊಡ್ತಾರೆ ಜೋಕ್ಲಿ ಸೀರಿಯಲ್ ಸಮಸ್ಯೆ ಮೊಬೈಲ್ ಕೊಟ್ಟಾಗ 5 ಇಂಚಿತ ಪರಿಸ್ಥಿತಿ ಯಾಕೆ ಕೋಡೆ ಮಗೆ ಮಗೆ ಭಯಂಕರ ಗಂದು ಬರೋದು ಈಗ ವೈಟ್ ಪಬ್ಜಿ ಪಬ್ಜಿ ಗಂದು ಬರೋದು ಮಗಲ್ ಮಲ್ಲ ಸಿಂಗ ರೈಟ್ ಸಿಂಗ
ಮಾತಾ ಮಾತಾ ತುಳುವರೆ ಬಂದುಬಿಟ್ಟರೆ ಬಹುಶಃ ಮಸ್ತ್ ಖುಷಿ ಆಗ್ಬೋದು ಬಂದಾಗ ತುಳು ಕೂಡ ಹೋಗಿದ್ರೆ ಈಗ ಕೆಲವೊಂದು ವರ್ಷ ತುಳುವೆಲ್ಲ ಶಕ್ತಿ ತುಳುವೆಲ್ಲ ಒಗ್ಗಟ್ಟಿನ ತುಳು ಕೂಟದ ಮೂಲಕ ಧ್ವಜ ಮೂಲಕ ಮಸ್ತ್ ಯಶಸ್ವಿ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಹೊಂದೊಂದಿದೆ ಖಂಡಿತವಾದ ಸಂದರ್ಭದಲ್ಲಿ ಮೊದಲಿನ ರಂಗಮಂಡಳಿ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ನಮ್ಮ ಯುವ ಪೀಳಿಗೆಗೆ ನಮ್ಮ ತುಳುನಾಡದ ಆಚಾರ ವಿಚಾರ ಬಿಟ್ಟು ಅವು ನಮ್ಮ ಯುವ ಪೀಳಿಗೆಗೆ ದೂರವನ್ನು ಆ ಯುವ ಪೀಳಿಗೆಗೆ ಪರಿಚಯ ಮಾಡುವ ಮೂಲಕ ಅವೇ ಒಂದು ಸಂಸ್ಕಾರ ಬಹಳ ನಿಷ್ಠೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಖಂಡಿತವಾದ ಈ ಕಾರ್ಯಕ್ರಮ ಆಯೋಜನೆ ಎಷ್ಟು ಹುಡುಕಿದ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿದೆ. ಬಹುಶಃ ತುಳುವೆಲ್ಲ ವ್ಯಾಪ್ತಿ ನಮ್ಮ ಕರ್ನಾಟಕದ ಕಲಾವಿದರ ಭಾಗಗಳು ಈ ತುಳುವೆಲ್ಲ ಕೊಡುಗೆ ಇಡೀ ವಿಶ್ವದ ನಮ್ಮ ತುಳುವೆಲ್ಲ ಇಡೀ ವಿಶ್ವದ ಕೊಡಲ್ಲ ತುಳು ಭಾಷೆ ತುಳುನಾಡು ಈ ತುಳುವೆಲ್ಲ ಕೊಡುಗೆ ತುಳುವೆಲ್ಲ ಉದ್ಯಮ ತುಳುವೆಲ್ಲ ಈ ಭಾಗದ ಎಜುಕೇಶನ್ ಮೂಲಕ ಬಹುಶಃ ಯಾವ ಭಾಗದಲ್ಲಿ ದೇಶದ ಪರಿಚಯ ಮಾಡುವ ರಾಷ್ಟ್ರೀಯ ಗೀತೆ ಕೂಡ ಈ ನಮ್ಮ ತುಳುವೆಲ್ಲ ಪ್ರಾರಂಭ ಮೂಲಕ ಈ ತುಳುವೆಲ್ಲ ಏಕಮಂತ್ರಿನ ಈ ವಿಶ್ವದ ಖಂಡಿತವಾದ ತುಳು ಕೂಟ ಕಳೆದ ಎಲ್ಲ ಸಮಾವೇಶಿ ಎರಡನೇ ಕಾರ್ಯಕ್ರಮ ಬಹುಶಃ ಕಳೆದ ವಿಶ್ವ ತುಳು ಸಮ್ಮೇಳನ ದುಬೈನ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಾನು ಖುಷಿ ಆಗ್ತದೆ ದುಬೈನಲ್ಲಿ ಪ್ರದೇಶದ ನಮ್ಮ ತುಳುವೆಲ್ಲ ಶಕ್ತಿಯನ್ನು ಈ ತುಳು ಕೂಟದಲ್ಲಿ ಅಲ್ಲೂ ಕಾರ್ಯಕ್ರಮ ಮಾಡುವ ಮೂಲಕ ಇಡೀ ವಿಶ್ವಕ್ಕೆ ನಮ್ಮ ಮಾದರಿಯನ್ನು ನಂಬಿಕೊಳ್ಳುತ್ತೇವೆ. ಖಂಡಿತವಾದ ತುಳು ಕೂಟ ಹೋಗಿದ್ದೀವಿ ಕಾರ್ಯಕ್ರಮ ಇಟ್ಟಿಲ್ಲ ಮುಂದೆ ನಿರಂತರವಾದ ಕಾರ್ಯಕ್ರಮದ ಮೂಲಕ ನಮ್ಮ ತುಳುವೆಲ್ಲ ಈ ಸಮಾಜದ ಮೂಲಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಕೂಡ ನಮ್ಮ ಕೊಡುಗೆ ಕೊಡುವಂತೆ ಭಾಷೆಗಳನ್ನು ಮದುವೆಯಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಭಾಗವಹಿಸಿದ ಮಾತ್ರ ವಿದ್ಯಾರ್ಥಿಗಳ ಇದೆಲ್ಲ ಪ್ರಯೋಜನ ಪಡೆಯುವ ದುಃಖದ ಜಿಲ್ಲಾ ಕಾಲೇಜು ಮೂಲಕ ಈ ತುಳುವೆಲ್ಲ ಆಚಾರ ವಿಚಾರಗಳನ್ನು ಬಂದು ಅಗಲ ಕಾರ್ಯಕ್ರಮವನ್ನು ಭಾಗವಹಿಸಬೇಕಾಗಿ ಪ್ರಯತ್ನ ಮಾಡಲು ಅವಕಾಶ ಮಾತಾಡಿದೆ. ಈ ವಿಶ್ವ ಮಟ್ಟದ ಸಂದೇಶನ ಸರ್ ಇನ್ನು ಎಂಕ ನಾವು ಮೌಖಿಕ ಪಾಠಗಳು ತುಳುಕೂಟ ಉಡುಪಿ ಉಡದಿನ ನನಗೊಂದು ಪಾಠ ಸತೀಶ್ ಕುಂದರ್ ಅಲ್ಪಿ ಮೀನುಗಾರರ ಸಂಘದ ಉದ್ಘಾಟನೆ. ಹರಿ ಓಂ. ತುಳುಕೂಟ ಉಡುಪಿ ಮಧ್ಯದಿಂದ ಒಂದು ಕಾರ್ಯಕ್ರಮದ ವೇದಿಕೆ ಇಟ್ಟಿನ ಮಾತಾ ಕುರಿತಾಗ ಅಂಚನೆ ವೇದಿಕೆದ ಮುಂಭಾಗಗಳು ಆಸನೆಯ ಮಾತಾ ಭಿನ್ನರಿಗಳ ಸೌಮ್ಯನ ಸಂದೊಂದು ಬಾಲಿವಲ್ಲಿ ಎಡ್ಡ ಕಾರ್ಯಕ್ರಮ ಇನ್ನಿದ್ದ ದಿನ ಹೆಂಗೆ ಪಾತ್ರಕಂಡ ತುಳು ಕನ್ನಡ ಮಿಕ್ಸಾವು ಪನ್ನಗ ಖಾಲಿ ತುಳುವೆ ಪನ್ನಗ ಕೆಲವೊಂದು ತುಳುದ ಬಗ್ಗೆ ಕೆಲವು ಐದ ಬಗ್ಗೆ ಕಲ್ಲಿನ ಅಂಡ ಎಂಗಳಿಗೆ ಹಾಕಿ ಬರದು ಅಂಡ ತುಳುದ ಬಗ್ಗೆ ನಮ್ಮ ತುಳುನಾಡದ ಬಗ್ಗೆ ಯೋಚನೆ ಮಾಡ್ಕೊಂಡಾಗ ಈ ಸಂದರ್ಭಗಳು ನಮ್ಮ ಗುಂಪುನ ಕಟ್ಟಿನ ಕೆಲವು ಗೇಮ್ಸ್ ಬೇಗ ಹೋಗಿನ ಕಟ್ಟಿನ ಗುಂಪು ಬರುತ್ತದು ಕಾಂಡ ಲೆಕ್ಕದ ಶಾಲೆ ಕೊಂಡ ಶಾಲೆ ಬಂದದ್ದು ಪುಸ್ತಕ ಜೀವನ ಇಲ್ಲ ವೆಬ್ಸೈಟ್ ತಕ್ಕದು ನನ್ನ ಬಾಯಿಗೆ ಗೊತ್ತಿಲ್ಲ ಇತ್ತು ಈ ಪರಿಸ್ಥಿತಿ ಅಂಚದ ಜೀವನ ತಕ್ಕದು ಗೊಬ್ಬರಿಗೆ ಬರ್ತದ್ದು ಪ್ರಧಾನ ಪುಸ್ತಕದ ಸಂದರ್ಭ ಇಲ್ಲ ಬಂದಾಗ 10 ದಿನ ಇಲ್ಲದ ಗುರುಕಾರನ ಪೆಟ್ಟಿಗೆ ನೋಡ ಅಂಚ ಪುಸ್ತಕದ ಟೈಮ್ ಇಲ್ಲ ಬರ್ತದ್ದು 5 ವರ್ಷ ನಮ್ಮ ನೀರು ನಮ್ಮ ಏನ ಬರೆದ ಬರೆದು ಭಜನೆ ಪಂಡದು ಜಪ್ಪನ ಕಾರ್ಯಕ್ರಮ ಅಂತ ಸುಖನಿಂದ ಬರೋದು ಅಂಡ ನೀನು ಅವು ಕಂಪ್ಲೀಟ್ ಉಲ್ಟಾ ಜೋಗ್ಲೆಗ ಒನಸ್ ಪಾರ್ಕ್ ಲೆಕ್ಕದಲ್ಲ ಜೋಗ್ ಮೊಬೈಲ್ ಸುಮಾರು ಕೊಡ್ತಾರೆ ಪಿನೇಜ್ ಜೋಗ್ ಒನಸ್ ದುಮ್ ಅಂಚತ್ ನಮ್ಮ ಭಜನೆ ಪಂದಾಗಲ್ಲ ಊರಾಗ ಬಟ್ಟಲ್ಲ ಸಂತಾನ ಸೈ ಭಜನೆ ಕೈಲ ನಮ್ಮ ಆತ ಬಡಾವ ಹೋಗ್ತಾನೆ ಆತ ಬಡಾವದ ನಂಗೆ ಈ ಅರಿವು ಗೊತ್ತದೊಂದು ಇತರ ಜೋಗಲಿಗೆ ಐಟ ಮತ ಗೊತ್ತು ಅಂಚೆನೆ ಮದುವೆಗಿದ್ದ ಕಾರ್ಯಕ್ರಮ ಅಂಚೆನೆ
ವೆಜಿಟೇರಿಯನ್ ಇತ್ಯಾದಿ ಅಲ್ಪ ಪಪ್ಪು ಶುರುವಾಗ್ತದೆ. ಚಿಕನ್ ಮಟನ್ ಕೋರಿ ಮೀನು ಬರ ಮತ್ತದು ಪಂಪುದ ಕಾರ್ಯಕ್ರಮನೇ ಶುರುವಾಗ್ತದೆ. ಬಟ್ ಆ ಕೊಡಿಗಿಲ್ಲ ಕೊಡಿ ಮರಕ್ಕಿಲ್ಲ ಆಯ್ತ ವ್ಯತ್ಯಾಸ ಏನಿಲ್ಲ ಗೊತ್ತಿದ್ದಾರೆ ಸಂದರ್ಭಗಳು ಅಂಚ ಈ ಒಂಜಿ ತುಳುನಾಡದ ಒಂಜಿ ಅಪ್ಪೆಗೆ ಮರ್ಯಾದೆ ಬಂದಾಗ ವೀರೇಂದ್ರ ಏನೇನು ಮಾಡಿದ್ದೇವೆ. ಒಂಜಿ ಪುಚ್ಚೆ ತನ್ನ ಮರಿನ ಕೆಪಿಟ್ಟು ಅಕ್ಕಿನ ಕುಡಿದು ತೊಡಿಲಿಂದ ಹೋಗ್ಬಿಟ್ಟೆ ಕುಡಿದು ತೊಡಿ ಫೋನಾಗ ಪುಚ್ಚೆ ಆರಾಮ ಪುಚ್ಚದ ಕಿಕ್ಕಿ ಆರಾಮ ನಿದ್ರೆ ಮಾಡ್ಬಿಟ್ಟೆ. ಅಂಚನೆ ಒಂಜಿ ಮಂದಿ ತನ್ನ ಮರಿನ ಬೆರಿಟಿಂದ ಮನೆ ಕುಡೋದು ಒಂಜಿ ಮರ ಕುಡೋದು ಮರಕ್ಕಾಗ ಮರಿಯನ್ನು ಒಂಪಲ ಕೈ ಕುಟ್ಟದಾಡ ತಿಳ್ಬೋದು. ಅಂಚನೆ ಪಡ ಧೈರ್ಯ ಕೂಡಿ ಅಪ್ಪನ ಮೇಲೆ ಆಟ ಈ ಪುಚ್ಚದ ಮರಿಗೂ ಧೈರ್ಯ ಉಂಟು ಅಪ್ಪೆನಟ್ಟು ಪುನಃ ಅಪ್ಪ ಖಂಡಿತ ಕೈ ಕೊಟ್ಟು ಮಾಡಿದ್ರು. ಬಟ್ ಆತೊಂದು ಅಪ್ಪೆಗೆ ಮರ್ಯಾದೆ ಸ್ನಾನವನ್ನು ತುಳುನಾಡಲ್ಲಿ ಇತ್ತ ಅವು ಪೂರ ಕಮ್ಮಿ ಆಗ್ತದೆ. ಅಂಚ ಈ ಸಂದರ್ಭಗಳು ಇಂಚಿನ ಒಂದು ಕಾರ್ಯಕ್ರಮ ದುಂಬುದ ನಮ್ಮ ಪೂರ ನೆನಪು ಬರ್ತಿನಾಕ ಪುನರಪಿ ಅವೇ ಬರ್ತಿನಾಕ ಜೋಗ್ಲೆ ಪೇರೆಂಟ್ರಿಂದ ಅಪ್ಪೆಲ್ಲೇ ಅವರು ನಂಗೆ ಅಮ್ಮೆಲ್ಲೇ ಹೊರಟ ಅವರು ಅಗಲೇ ಜೊತೆ ದುಂಬುದೇನೆ ಕೂಡ ನೆನಪು ಒಂದು ಯೋಜನೆ ಮಾಡೋದು ಈ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಗಳು ಯಾನ ಈ ಸಂದರ್ಭಗಳು ಅದು ಮಧ್ಯಾಹ್ನ ಸಂಘಟಕರಿಗೆ ಎನ್ನ ದುಂಬರದ ಧನ್ಯವಾದ ಅರ್ಪಿಸಿಕೊಂಡು ವೈದ್ಯನ ಮಾತರಿಗಳ ಪುನರಪಿ ಎಂಗಲ್ಲ ಮೀನುಗಾರ ಪರವಾಗಿಲ್ಲ ಈಗ ದುಂಬರದ ಧನ್ಯವಾದ ಅರ್ಪಿಸಿಕೊಂಡು ಏನಾದ್ರು ಮಾತಾಡಲಿಕ್ಕೆ ಜಯ. ಸೊ ಹೆಸರು ನಾವು ಮೋಕೆದ ಕಾರ್ಯಗಳು ನನ್ನ ದುಂಬು ಉಪಾಧ್ಯಕ್ಷರು ಅಂಚನೆ ನಮ್ಮ ಈತ ಏಸ್ತ ಮೊದಲಿನಿಂದ ರಂಗದ ಬಗ್ಗೆ ಪಾತ್ರನ ಮಲ್ಲವಿಂದರಾಯಣ ಪತ್ರಕರ್ತರಾಯಣ ಶ್ರೀಕಾಂತ್ ಶೆಟ್ಟಿ ಮೇಲು ಕಾರ್ಯನಿಮಿತ್ತ ಅರೆದು ನೆಂಪುದ ಕಾಣಿಕೆ ಕೊರಡು ಬಂದು ನಮ್ಮ ಕೂಟದ ತೂಕದ ವಿನ್ನಪವನ್ನು ಎಂಗಲ್ಲಿ ತುಳು ಕೂಟದ ಪ್ರತಿ ವರ್ಷ ನಡುವಿನ ಮೊದಲಿನಿಂದ ಹೆಸರು ಈ ಸತ್ಯದ ಮೊದಲಿನಿಂದ ಹೆಸರು ಗೊತ್ತದು ಮಾತೆರೆಲ್ಲ ಎಟ್ಟರಿಂದ ಸಂದೇಶನು ಗೊತ್ತು ಅಗತ್ಯ ಶ್ರೀಕಾಂತ್ ಶೆಟ್ಟಿ ಸೊಲ್ಮೇಲೆ ಸರ್ ನನ್ನದು ಉಪಾಧ್ಯಕ್ಷರು ಎಸ್ಆರ್ ಬಂಡೇಮಾರ್ ಕ್ಯಾನ್ಸರ್ ಕುಡ್ಲ ಕುಲಪತ್ರಿಕೆ ಎಂದ ಪ್ರಧಾನ ಸಂಪಾದಕರು. ಮಿತ್ರರ ಅಂತರ ಹೆಚ್ಚಿನ ಮಾತಾಡಿನ ಹಿರಿಯ ಇಂಥ ಚಾವಡಿಗಳ ಆತರಿಕ ತರಕಾರಿ ಜಾಗಿಸೋದನ್ನು ಜಾಸ್ತಿ ಮಾತಾಡಿ ನಿಮಗೆ ಗೊತ್ತಾಗಲ್ಲ. ಯಾನ ಒಂದು ಪತ್ರಿಕೆ ಮಲ್ಪರೆ ಕಾರಣದಾಯಕ ಒಂದು ವಿಷಯ ಮಾಡಿದ್ರೆ ನನ್ನ ಪಾತ್ರ ಹೋಗಿರ್ಬೇಕು. ಇനി ತುಳು ಭಾಷೆ ಒಲಿಪೋಡು ಪಂಡಿಗೆ ದಾಯ ಪಂಡಿಲ್ಲ ಪತ್ರಿಕ ಯಾನ 72 ಗೌರ್ಮೆಂಟ್ ಕೆಲಸಕ್ಕೆ ನಾನು ಅಪ್ಲಿಕೇಶನ್ ಮಾಡಿದೆ. ಫಸ್ಟ್ ಗ್ರಾಜುಯೇಷನ್ ಮುಗಿಬೋದು ಅಂಚನೆ ಅಲ್ಪ ಯಾಕೆ ಮಾಡಿದಾಗ 150 ರೂಪಾಯಿ 200 ರೂಪಾಯಿ ಅಪ್ಲಿಕೇಶನ್ಗೆ ಚಾರ್ಜ್. ಒಂದು ಅಪ್ಲಿಕೇಶನ್ ಪಾರ್ಟ್ ಗೌರ್ಮೆಂಟ್ ಸಂದರ್ಭ ಅದು ಇಲ್ಲಿ ಕೂಡ ಉದಯಮೂರ್ತಿ ಗೌರ್ಮೆಂಟ್ ಮೇಲೆ ತೆಗೆಯಿಸಿ ಕಳೆದ ಸರಿ ನಮ್ಮ ಈ ವಿದ್ಯುತ್ ಇಲಾಖೆಯವರು ಅಥವಾ PTO ಇಲಾಖೆಯವರು ಕುಡ್ಲದ ಮಸ್ತ್ ಉಡುಪಿದ್ದಲ್ಲ ಮಸ್ತ್ ಜನ ಅಪ್ಲಿಕೇಶನ್ ಮಾಡಿದ್ರೆ ಅಂಟ 100 ಜನ ಅಪ್ಲಿಕೇಶನ್ ಮಾಡಿದ ಒರಿಯನ್ನು ಮಾತ್ರ ಗೌರ್ಮೆಂಟ್ ಮೇಲೆ ತೆಗೆದು ಉದಯಕ್ಕೆ ಮೂಲ ಕಾರಣ ದಾದ ಬಂದಾಗ ನಮ್ಮ ಮಾತೆಲ್ಲ ಒಗ್ಗಟ್ಟಿದ್ದ ಯಾಕೆ ತುಂಬು ಈ ಗೌರ್ಮೆಂಟ್ ಆಫೀಸಿಗೆ ಹೋದಾಗ ಒಂದು ಪುತ್ತೂರದ ಆಫೀಸಿಗೆ ಹೋಗಿದ್ದಾರೆ ಶಿಕ್ಷಣ ಇಲಾಖೆ ಅವರು ಒಂದೇ ಒಂದು ಶುಲ್ಕ ನಮಗೆ ಬೇರೆ ತೆಗೆದಿದ್ದಾರೆ. ಪೊಲೀಸ್ ಸ್ಟೇಷನ್ ಹೋಗೋಣ ಅವಲ್ಲ ನಮಗೆ ಅಧಿಕಾರಿಗಳನ್ನು ಪೂರ ಕೆಟ್ಟದಾಗ ನಮ್ಮನ್ನು ನಿಚ್ಚೇರು ಪೂರ ತಾಲೂಕು ಆಫೀಸ್ ಓಡಲ್ಲ ತುಳು ತರಲಿ ಬೇರೆ ನಿಚ್ಚೇರು. ಉದಯಕ್ಕೆ ಮೂಲ ಕಾರಣ ನಮ್ಮ ತುಳು ಭಾಗದಲ್ಲಿ ನಾವು ಒಬ್ಬಂದಿ ಮೂಲ ಕಾರಣ ನಮ್ಮ ಭೇದ ಭಾವ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ತುಳು ಪಟ್ಟ ಹಿಂದೂ ಭಾಷೆ ಬರ್ತದೆ ಇತರ ದಾವಣಗೆರೆ ಬೈಬಿಲ್ಲ ತುಂಬು ಎಲ್ಲೇ ಪಟ್ಟ ವ್ಯಕ್ತಿಯಲ್ಲಿ ಬಂದಾಗ ಬ್ಯಾಗಿ ಪೂರ್ತಿ ಮಾತೆಲ್ಲ ಒಂದೇ ಪಟ್ಟಲ್ಲಿ ಉಂಟು ಬರ್ಕೊಂಡಿದ್ದಿನ ಕಾಲ ಇರ್ತದೆ. ಒಂದೇ ಮಾಜವರು ನಾಟ
ಉಡುಪಿಗೆ ಆಯ್ನಾತು ಬೇಗ ತುಳು ಸಾಹಿತ್ಯ ಅಕಾಡೆಮಿ ಅಂಚಿನ ಒಂದು ಸಂಘಟನೆಗೆ ಸರ್ಕಾರದ ಒಂದು ನಾವು ಕುಡ್ಲಡು ಕಾಸರಗೋಡು ಯಾರಿನ ತುಳುಕೂಟದ ನೆತ್ತೊಂದು ಮನವಿ ಮಾಡೋದಲ್ಲ ಅಂಚನೆ ಡಾಕ್ಟರ್ ವೈಎನ್ ಶೆಟ್ಟರ್ನ ಗೊತ್ತಾಗಲಿಕ್ಕೆ ಆಯ್ನಾತು ಬೇಗ ಒಂದು ಸ್ವಲ್ಪ ತುಳು ಸಮ್ಮೇಳನ ಆವರಣಗಳು ಸುದ್ದಿ ಬೇಕದು ಅಂಚ ಆ ಸಮ್ಮೇಳನ ಆದಾಗ ಇಂಚಿನ ಒಂದು ಉಡುಪಿಡ್ಲ ಒಂದು ತುಳು ಸಾಹಿತ್ಯ ಅಕಾಡೆಮಿ ಬರ್ತಲ್ಲ ನೆಟ್ಟೆ ಪಡ್ತದೆ ನನ್ನ ಅಭಿಪ್ರಾಯ ಅಂಚನೆ ಮೂಲು ಮಾತೆಲ್ಲ ಈ ತುಳುಕು ಬೋಡದ ಬೆಳೆಗಳಲ್ಲಿ ತುಳು ಅಕಾಡೆಮಿದ ಮಾತ ಈ ಮುಲ್ಪದ ಪ್ರಜ್ವಲೇಂದ್ರಿಯನ ಕೂಡ ಈ ಮರಿಮಲ್ಲಂಗಲ್ಲೂ ನಲ್ಪ 5 ವರ್ಷ ಕೂಡ 25 ವರ್ಷ ಬರಲ್ಲ ಆ ಹೊರಗಡೆ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ನೀವು ಮಾತಾಡ ಅವಕಾಶ ಕೊಟ್ಟರೆ ತರತಕ್ಕ ಸುಮ್ಮನೆ ಸಂದರ್ಭದಲ್ಲಿ ಮಾತಾಡಬಹುದು. ತುಳು ಭಾಷೆಗೆ ಒಂದು ಪತ್ರಿಕೆ ಬೋರ್ಡು ಬಂದು ಚಡಿ ಕಟ್ಟಿದ್ರು ಕಾರಣ 7 ವರ್ಷದೂ ತುಳು ಪತ್ರಿಕೆಯನ್ನು ಶುರು ಮಾಡಿದ ಹೆಸರು ಬಂಡಿಮಾರಿ 7 ವರ್ಷ ಯಶಸ್ವಿಯಾದರು ತುಳು ಬಂಧುವಿನ ಮಂಜಿ ಸಾಕಾರರು ಯಶಸ್ವಿಯಾಗಿ ಪತ್ರಿಕೆಯನ್ನು ರೂಪಗೊಂಡು ಇಂದ ನಮ್ಮ ದೇಶಕ್ಕೆ ಬಂದು ಮೌಖ್ಯದಲ್ಲಿ ಪಾತ್ರೆ ಕೂಡ ಹಿಂದಿನ ಒಂದು ಬಂಧುಲೆ ಮದರಿಂದ ಲೇಸು ಪ್ರತಿ ವರ್ಷ ತುಳು ಸಾಧಕರಿಗೆ ವಿಶೇಷವಾದ ಮಾನವಿಗೆ ಮತ್ತೊಂದಿಲ್ಲ ಈ ಸರ್ತಿಲ 3 ಜನ ಬಂದು ಮಾನವಿಗೆ ಮತ್ತೊಂದಿಲ್ಲ ಇತ್ತೆ ಆ ಮಾನವಿಗೆ ಪಡೆಗಳು ವಿತರಣೆಗೆ ಚಾವಡಿ ಬರಲು ಏನಿಲ್ಲ ಹರೀಶ್ ಭಟ್ ಅಂಚನೆ ತನುಲ ತರುಣ ಹಾಗೆ ಅಂಚನೆ ರಮ್ಯಾಗೆ ಹೇಳ್ತಾರೆ ಮಗು 3 ಜನ ಸಾಧಕಿಯರು ವಾರಿಸಿದ ಸಾಧನೆ ಮಂದಿರ ಪಂಪಿನ ನಿಗಲಿದ್ದು ಇಗಳನ್ನು ನೀವೊಂದು ಲೇರು ಸುರುಕಾದು ಹರೀಶ್ ಭಟ್ ನೆರನ ಸಾಧನ ಪಟ್ಟಿ ಓದಲೇರು ನಮ್ಮ ಕೂಟದ ಬದುಕಿರಾಯನ ವೇದಾವತಿ ಹರೀಶ್ ಭಟ್ ಕೃಷ್ಣ ಭಟ್ ಬೊಕ್ಕ ಹಾಗೆ ಬೇರೆ ಸುರುಕು ವಿದ್ಯಾಭ್ಯಾಸ ಮೈಸೂರಿನ MMBA ಪ್ರಾಥಮಿಕ ಶಾಲೆಯಲ್ಲಿ ಬೊಕ್ಕದ PUC ಕಾಲೇಜು ಮಾಡಿದ 8 ಹೊರಗಡೆ 3 ಕೈಕಾಲರು ಬ್ಯಾಂಡೇಜ್ ಪಾಡಿನ ಕೊಟ್ಟು ಗಾಯ ಬೆಳೆಸಾದ ಕೈ ಕಲವನ್ನ ಪರಿಸ್ಥಿತಿ ಬರ್ತದೆ ಆಂಡ ಧೈರ್ಯ ಕಲವನ್ನ ಜೀವನ ನಡೆವರ ಕೇವಲ ಪಾಡಿನ ಬೇಗನ ಕಳೆದ 30 ವರ್ಷದ ಮುಂಚೆ ಮತ್ತೊಂದು ನರಮಾನಿಗೂ ಮಾತ್ರ ಅಂಗದ ಮುಖ್ಯ ಆಗ ಕೆಲವು ಸರ್ತಿ ಪರಿಸ್ಥಿತಿ ತಡೆಗಾರ ಧೈರ್ಯ ತುಂಬುವವರು ಅಂತ ಹರೀಶ್ ಭಟ್ಟು ಪುಣ್ಯಕಂಡೆ ಬದಿನ ಪೇಪರ್ ಕಟ್ಟದ ತಗೋದು ಇಲ್ಲದ ಪೇಪರ್ ಮುತ್ತಾವನ್ನು ಬೇರೆ ಮತ್ತೊಂದು ಬೇರೆ ಭಟ್ರಿಗೆ ಕಳೆದುಕೊಂಡು ಹೋಗೋದು ಅರಣ್ಯ ಜೀವನವು ಪ್ರಾಥಮಿಕ ಕಟ್ಟಕೊಂಡು ಹೋಗಿರ ಅವು ಮಾತ್ರ ಅರಣ್ಯ ಜೋಪಿಡ ಹಿರಿಯರು ಪದ ಮಾತೆಲ್ಲ ಪ್ರಾರ್ಥನೆ ಮೂಲಕ ನನ್ನ ಮುಂದ ಜೀವನದ ಕೊಡುಗಡೆ ನಡವಳಿಕೊಂಡು ನಟನ್ನು ಪಾತ್ರ ಮುಗಿಪಾರ ಕುಡೋತಿ ಮಾನವಿಗೆ ಪಡೆದಿದ್ದಾರೆ ತನುಲ ಕರ್ಣಪಾಳೆ ಎನ್ನ ಬಗ್ಗೆ ವೀಣಾ ಶೆಟ್ಟಿ ನಮ್ಮ ಆಟಿಕೂಟದ ಸಂದರ್ಭಗಳ ವೀಣಾ ಶೆಟ್ಟಿ ಎನ್ನ ಬಗ್ಗೆ ಕರುಳ ಕರುಣಪಾಳೆ ಧಾರವಾಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೈದರಾಬಾದ್ ಬ್ಯಾಂಕ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವ ಕರುಣನ ಪಂಪಿನಲ್ಲಿ ಮದುವೆ ಆದ ರಕ್ಷಿತಾ ಪಕ್ಕ ತನಿಖಾ ಪಂಪಿನ ಒಂದು ಜೋಡಿನ ಅಭ್ಯ ಆದ ಮೇಲೆ ಮೇರೆಗೆ ಭಾರಿ ವರ್ಷದ ಅನಾಥಾಶ್ರಮಕ್ಕೆ ಬಂದ್ಬಿಟ್ಟು ಪಂಪಿನ ಆಶ್ರಯ ಪಡೆದುಕೊಂಡಿದ್ದೇವೆ ಕನ್ನಡಕ್ಕೆ ಕೆಲಸ ನಿಮಿತ್ತ ಬ್ಯಾಂಗ್ಳೂರು ಪಕ್ಕ
ಒಂದು 6-7 ವರ್ಷದ ಕೊಂಡುಬಾರೆ ಮೂಕದಲ್ಪ ಒಂದು ಎಲ್ಲಿಯ ಗುಳ್ಳೆದ ಕಂಡು ಇಲ್ಲದಕ್ಕೂ ಅದನ್ನು ಆಸ್ಪತ್ರೆಗೆ ಸೇರ್ಕೋಬೇಕು. ಆಪರೇಷನ್ ಆಗ್ಬೋದು, ಆಪರೇಷನ್ ಸಕ್ಸಸ್ ಆಗ್ಬೋದು ಅಂಡ ಬಾಲ್ಯದ ವಾರಂಟಿ ಮಾಡಿರುವಾಗ ಅದನ್ನ ಪರಮೋಸ ಹಾಕೊಂಡು ಬಂದು ಬಾಲ್ಯದ ಇಲ್ಲದಕ್ಕೆ ಗೊತ್ತಾಗೋದು. ಬಾಲ್ಯದ ಪ್ಯಾರಾಲಿಸಿಸ್ ಅಟ್ಯಾಕ್ ಆದ ಬಾಲ್ಯ ಕೋಮಾಗ ಜಾಗವೇರು 19 ದಿನ ಬಾಲ್ಯದ ಸುತ್ತಮುತ್ತ ಪ್ರಪಂಚವು ದಾದ ಆವೊಂದು ಬಂದಿನಲ್ಲ ಗುಡ್ಲೆ ತಂದು ತನ್ನ ಉಲಾಯಿಗೆ ದಾದ ಆವೊಂದು ಬಂದಿನಲ್ಲ ಗೊತ್ತಾಗಿದ್ದ ಪರಿಸ್ಥಿತಿ. ಉಲಾಯಿಗೆ ಉಸಿರು ಜಬ್ಬರ ಗಾವನಿನ ಬಾಲ್ಯಗೆ 27 ದಿನ ಪಿರೈಡ್ ವೆಂಟಿಲೇಟರ್ ಉಸಿರು ಕೊಡ್ತಾರೆ. ಬಾಲ್ಯದ ಪುಣ್ಯನ ಇಲ್ಲದಕ್ಕಿನ ಪರಕೆನ ಅಂತೂ ಬಾಲ್ಯದ ಮತಿ ಬರ್ಬೋದು. ಬಾಲ್ಯದ ನೆನಪು ಪೂರ ಇರ್ತದೆ. ಕೆಬಿ ಸಮ ಏನು ನಿಂತಿಲ್ಲ ಅಂಡ ಬೇತೆದಾಲ ಮಲ್ಪರೆಗಾವ ನಿಂತಿದ್ವಿ, ಕಣ್ಣು ಗೊತ್ತು ನಿಂತಿದ್ವಿ, ನಾನಲ್ಲಿ ಮಕ್ಕಳ ನಿಂತಿದ್ವಿ, ಪಾತ್ರೆಗಾವ ನಿಂತಿದ್ವಿ, ಕೈಕಾಲ ಮೂಲ ತಂದು ನಿಂತಿದ್ವಿ, ತನ್ನ ಸುತ್ತಮುತ್ತ ಮಾರ್ಕೆಟ್ನ ಕೇಳೋ ನಿಂತಿದ್ದು ಏನು ಬಂದು ಗೊತ್ತಾವ ನಿಂತಿದ್ವಿ, ತನ್ನ ದಾದ ಆವೊಂದುಲ್ಲ ಪನ್ನೆರಗಾವ ನಿಂತಿದ್ವಿ, ಪನ್ನೆರಗಾವ ನಿಂತಿನ ಖಾಲಿ ಕಣ್ಣು ಇದು ಮಾತ್ರ ತಂದಿರ್ತದೆ ಅಂಡ ಬಾಲ್ಯದ ಬೇರೆ ಕೈ ಕೊಟ್ಟಿದ್ದರು. ಅಲ್ಲಿನ ಹಠ ಅಂಚನೆ ಇಲ್ಲದನ್ನ ಸಾಕಾರ ಡಾಕ್ಟರ್ನ ಸತತ ಮಾಡಿಬಿಟ್ಟು ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಅಲ್ಟರ್ನೇಟ್ ಹೀಲಿಂಗ್ ಇಂಚ ದಾಖಲಾದ ಮತ್ತು ಮಕ್ಕಳ ಸಾಧ್ಯವಾದಾಗ ಮಾತ್ರ ಮತ್ತು ಕೆಲವು ತಿಂಗಳು ನಿಧಾನವಾದ ಕಂಡು ಬಿಡುವುದ ಬಾಯಿ ಬಂದವನ ಅಕ್ಷನ ತಿಂಪಿನ ಮುಂದೆ ಶಬ್ದ ಪಾತ್ರಗಳನ್ನ ಸಾಧ್ಯ ಕಡೆಗೆ ಒಂದು 25% ದಿಟ್ಟಿ ಬರ್ತದೆ. ಬಾಯಿ ಗುಣಗೀತೆ ಗೊತ್ತಾಗ್ತದೆ. ತೂಲೆ ನಾವು ತೆರಿಗೆ ಎಂಚೊಂಡು ತೂಲೆ ನಡಪರ ಸಾಧ್ಯ ಇದ್ದಲ್ಲ ಎಲ್ಲಗಳ ಸಹಾಯಗಳು 1 ವರ್ಷ ಕೊಟ್ಟ ಆರ ಕೂಡ ಒಂದು ಸೈಂಟಿಸ್ಟ್ ಇದ್ರೆ ಶಾಲೆಗೆ ಪೋಲಿಸರು ಮಾಡ್ತಾರೆ. ಓದರೆ ಬರೆಯಲು ಹೇಳಿದಲ್ಲ ಶಾಲೆಗಳು ಮಾಸ್ಟರ್ನಲ್ಲಿ ಬರ್ತೀನಿ ಪಾಠ ಕೇಳಿದ ನೆನಪುದಿ ಒಂದು 7ನೇ ಕ್ಲಾಸ್ 10ನೇ ಕ್ಲಾಸ್ ಕೂಡ ಪರೀಕ್ಷೆ ಬಾಯಿನ ಉತ್ತರ ಕೊಟ್ಟು 8 ಮಾರ್ಕ್ಗೆ ಬಂದು ಪಾಸ್ ಆಯ್ಯಾರು. ಆಮೇಲೆ ಕೂಡ ಪೂರ್ಣ ಪ್ರಜ್ಞೆ ಕಾಲೇಜ್ PUC ಸೇರಿಯಾರು. ಲೆಕ್ಚರ್ನಗಳು ದೋಸ್ತಿನಗಳು ಬಾಯಿನ ಪಂಡಿನ ಪಾಠಗಳನ್ನು ಕ್ಯಾಸೆಟ್ ಮಾಡೋದಕ್ಕೆ ಎಂದು ಬ್ರೈಲ್ ಲಿಪಿ ಕಲಿತು 5 ಪರೀಕ್ಷೆ ಬರೆದು ಪಾಸ್ ಆಯ್ಯಾರು. ಅಂಚನೆ ಇಂಗ್ಲಿಷ್ ಡಿಗ್ರಿ ಮಾಡ್ತಾರೆ. ಕುಡ್ಲ ಕೊಣಾಜೇಡು ಇಂಗ್ಲಿಷ್ MA ಮಾಡ್ತಾರೆ. ಅಣ್ಣಾಮಲೈ ಯೂನಿವರ್ಸಿಟಿ ಬ್ರಿಟಿಷರ್ನ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ MPhil ಮಾಡ್ತಾರೆ. 2012 UGC ನೆಟ್ ಎಕ್ಸಾಮ್ ಬರೆದು ಪಾಸ್ ಆಯಿತು. KPSC ಪರೀಕ್ಷೆ ಪಾಸ್ ಆದ ಇನಿ ಆಗಬೇಕಾಗಿ 10 ವರ್ಷದ್ದು ಗವರ್ಮೆಂಟ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಬೆನಂಬೋದರು. ಆ ಗವರ್ಮೆಂಟ್ ಕಾಲೇಜ್ ಕರ್ನಾಟಕ ಗವರ್ಮೆಂಟ್ ಕಾಲೇಜ್ ಅಂದರೆ ಇಂತೆ ಒಡಿಪದ ಜೀಶಂಕರ್ ಗವರ್ಮೆಂಟ್ ಕಾಲೇಜ್ PUC ಇಂಗ್ಲಿಷ್ ಪಾಠ ಮಾಡಬೇಕು. ಪ್ರತಿ ವರ್ಷದ 6 ಕಲ್ಪನೆ ಜೋಗುಲು 95% ಇಂಗ್ಲಿಷ್ ಜೋಗುಲು ಪಾಸಾಗಿದ್ದಾರೆ. ಅಂದರೆ ನಮ್ಮ ಇಲ್ಲಿನ ಮಾನವಿಗೆ ಕೊಡುಗೆ ಅದನ್ನ ಬುಧರು ರಮ್ಯಾಗಿ ಮೇಲಿನ ಜೀವನದಲ್ಲಿ ಕಥನೆ ಮಕ್ಕಳಿಗೆ ಮಲ್ಲ ಸ್ಫೂರ್ತಿ ಕೊಡುವ ಸಾಧನೆ ಬೇರೆ ಮಸ್ತ್ ಕಾಲೇಜಿಗೆ ಕೊಡು ತಮ್ಮ ಜೀವನದ ಬಗ್ಗೆ ಬೇರೆ ಬೇರೆ ವಿಷಯಗಳು ಉಪನ್ಯಾಸ ಕೊಡುವ ಬೇರೆನ ಸಂದರ್ಶನ ಆಕಾಶವಾಣಿಗಳ ಪ್ರಸಾರಗಳು ಬೇರೆ 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 ಕಡೆ ಗೌರವ ಮಾನವೀಯ ಸಂಘಗಳು ಬೇರೆ ರಾಷ್ಟ್ರ ಮಟ್ಟದ ಸಕ್ಷಮ ದಕ್ಷಿಣ ಕನ್ನಡ ಡಿಸೇಬಲ್ಡ್ ಕೋಆಪರೇಟಿವ್ ಸೊಸೈಟಿ, ಡಿಸೇಬಿಲಿಟಿ ಅಸೋಸಿಯೇಷನ್ ಇಂಜಿನ ಸಂಘ ಸಂಸ್ಥೆಗಳು ಕೆಲಸ ಮತ್ತು ತನ್ನ ದಿಕ್ಕಿನಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ. ರಾಷ್ಟ್ರ ಮಟ್ಟದ ಸಮ್ಮೇಳನದ ಪಾಲು ಪಡೆದರು. ಇನಿ ಈ ನಮ್ಮ ಮದುವೆಗೆ ತಿಳಿಸಿದ ಒಂದು ವೇದಿಕೆಗಳು ನಮ್ಮ ಮಾನವಿಕ ಮಲ್ಪನಾಡು ಬೇರೆ ನಮಗೆ ಸಾಧನೆ ನಮ್ಮ ಸಮಾಜಕ್ಕೆ ಒಂದು ತೆರೆಪವನ್ನ ಒಂದು ಎಲ್ಲಿಯ ಪ್ರಯತ್ನ ಮಾಡ್ಕೊಳ್ಳೋಲ್ಲ ಊದಿನಲ್ಲ ಬದಲಿಗೆ ಒಂದು ಕೊಡುವ ಮಾನವಿಕ ಮಲ್ಪರೆ ಉಳುವುದಕ್ಕೂ ಭಾರಿ ಕಡಿಮೆ ಅವರಿಗೆ ಬರೆದು ಇದೆ ಮಾನವಿಕ ಸಂಸದೆಯ ಮಾಡಬೇಕು. ಮಿತ್ರರು ನಮ್ಮ ಮಾತಾಡಿದ ದೊಡ್ಡದ ಒಂದು ಮಾನವಿಕ ಮಕ್ಕಳು ಬರುತ್ತಿರುವುದಿಲ್ಲ. ಹರೀಶ್ ಭಟ್ ಮೇಲೆ ಪರಿಚಯ ನಮ್ಮ ಪುಟ್ಟದ ಹಿರಿಯ ಸದಸ್ಯರೇ ನಮ್ಮ ಮನೋರಮ ಅಂಜನೆ ತನುಲ ಕರುಣಪಾಯಿ ಬೇರೆ ನಮ್ಮ ಪುಟ್ಟು ಪರಿಚಯ ನಮ್ಮ ಪುಟ್ಟದ ಒಂದು ಕಥೆಯನ್ನು ವಿದ್ಯಾರಮೇಶ್
ಮಾನವಿಕದ ಇಂಥ ಪ್ರಾಯೋಗಿಕರು ಮಲಬಾರ್ ಗೋಲ್ಡನ್ ಡೈಮಂಡ್ ದೈನಿಕ ಹಫೀಸ್ ರೆಹಮಾನ್ ಇತರ ಬರುವಂತಹ ದೈನಿಕರುಗಳು ಇನ್ನ ಸಮಾಜ ಬೆನ್ನೋಗಿ ಸಾಧನೆಗಳು ಬೆನ್ನ ಅಮ್ಮನ ಒಂದು ಚಲ ಬಾಗಿ ಒಂದು ಪುಗತ ಪಡಿನ ಯಾಕಂದ್ರೆ ನಮ್ಮ ಏನೇ ಒಂದು ಚೂರು ಟ್ರೀಟ್ಮೆಂಟ್ ಮಾಡೋದಕ್ಕೆ ಓರಿಯ ಮಾಡೋದ ಸರ್ಕಾರದ ಒಂದು ಅನುದಾನ ಕೊಡುವ ಹಠ ಅಂಶ ಮಾಡ್ತಿದ್ರು ನನ್ನ ಬಾಲ್ಯ ಮಾತ್ರ ಕಾನೂನು ಬರ್ತದೆ ಹಠ ಬರ್ತದೆ ಆ ಬಾಲ್ಯದ ಕೊರೋನಾ ಪೂರ್ಣ ಒಂದು ಶೈಕ್ಷಣಿಕ ಒಂದು ಇದನ್ನು ಕೊಟ್ಟು ಆ ಬಾಲ್ಯ ನಿಮ್ಮಟ್ಟಕ್ಕೆ ಒಳಪಡ್ತದೆ ಹೇಳಿದ್ರು ರಮ್ಯಕ್ಕೆ ಅಮ್ಮಲ ವೇದಿಕೆಗಳು ಅದೀಗ ನಮ್ಮ ಪ್ರಭುತ್ವದ ಕೊಟ್ಟರು ಒಂದು ಶಾಂತವಾದ ಮನೆಗೆ ತಂದುಕೊಂಡು ಬಂದಿದ್ದಾರೆ. ಸೋಲ್ಮೇಲು ಮಾನವಿಗೆ ಪಡೆ ತೊಂದರೆಗಳಿಲ್ಲ ಅಂಚನೆ ಮಾನವಿಗೆ ಮತ್ತಿನ ಗೈರಿದು ಮಾನವಿಗೆ ಪಡೆದಿಲ್ಲ ಆಯ್ತಾ ಪಿರಾಡಾದ ಅಪ್ಪನ ಖಂಡಿತವಾದ ಮೆಚ್ಚುಡೆಯನ್ನು ಗೈರಿದು ರಮ್ಯಾ Good evening, everybody. With the dignitaries on the dais and all the guests gathered here, excuse my name, but my English is Parvatiya. Yeah, English like assistant professor ಆಗ್ತದೆ. So would you mind if I talk in English? ತುಳು ಬರ್ತೀನೋ ಅಂತ ಕಾಗ್ತದೆ ಮೇಡಮ್ ದಯವಿಟ್ಟು ಬಂದ್ರೆ ತುಳು ಬರ್ಕೊಂಡು ಓಕೆ ಇಂಗ್ಲಿಷ್ ಇರೋದಕ್ಕೆ ಆಡ ಒಂದು ತುಳು ಕೇಳಿ ಆ ತಿಂಗಳಿಗೆ ಅದು ಬಂದಾದ್ರೆ ಓಕೆ ಒನ್ ಥಿಂಗ್ ಏನು ಹೇಳಿ ಇಷ್ಟಪಡ್ಬೇಕಂದ್ರೆ ಲೈಫ್ I have gone through many things. ಮಾತಾ ಇಟ್ಟನ್ನು ಮಾತು ಕೊಡ್ಬೋದು everything literally for me. ದಾವಣಗೆರೆ ಆಂಟಿಸಿಟಿ ಇದು ಪಾತ್ರ ಅಂತಿದೆ ಆತು ತುಂಬ ಇದೆ. How did I come out of all that? Only thing ಏನು ಆಲೋಚನೆ ಮಾಡಿದ್ದೀನ I have two options.
crying, trying is a better option. That is the only thing I thought. Try Mother Super. It is no harm in trying. And let's see what will happen first. Prayer no Malgam Poye. And then can't Apuji Pandina our word in a dictionary correctly. Can't go a can English only letter difference. T Kalakunda can happen. I just began thinking, I can, young Apundu, the other young Apundu, I will try my best to do whatever I can with my life, with whatever I have. Tadaiji, okay, Tadaiji, Padara, Java, Pujinda, Puji. Apuji, continually, Sutuma Malaikunda, Apuno, that Apuno, that was very small. But I focus on that. I committed focus on I thought I would come up. He said, doctor actually here on this. He referred for a research particular line for Father Apuji Dala. He said, I will office Australia. Lecture actually, teach mother to degree college, assistant professor. I will not the shop. There is a mother in the website. Please he said, I can express myself the way I want, in the language I want. And not in so you can either try or cry. Options either if you try, you will succeed. Use Tala courage, try to ನಮ್ಮ strength ನನಗೆ ಗೊತ್ತಾಗುವುದು ನಾವು ತುಂಬ ಸ್ಟ್ರಾಂಗ್ ಆಗಬೇಕು. And one more thing, the last thing, I don't want to talk a lot. Last thing, in Mountain it just one help. School or college matter, career matter. How can you smile and how can you be happy? Person how can I be happy? Happy for a reason, smile for a reason. Full for a reason, smile for a reason. They get for a feel of it. Just last year, upon another failure, how can you self-busy? Share the secret behind your infectious dark smile in there. You know, telling it of the other person, I am the telltale reason I am alive in Badukula inside the data. That is one thing which keeps me happy. And Badakunda possibilities like options there is full stop at the Tala Matara saying that Badakunda options possibilities future. So I am very happy with one reason. I am alive. That's one reason enough to make anyone have a smile on their face. So tell them with pushing it, the other life our problem is very small. Life is a big gift we all have. I will celebrate Mother's Kushi and if they go to the competition but enjoy and participate in it, have a lot of fun and enjoy life. That's all you can do. This is my message. Thank you all of you. And Tulu Kudla, thanks. Identify myself and thanks. Thank you. So, madam, Kudla Patel. ಅಂಚನೆ ಕೊಡುತ್ತಿ ತನಗ ಮೇಡಮ್ ಅದನ್ನ ಅನಿಸಿಕೆಗಳು ಏನು ಶುರು ಮಾಡ್ತಿದೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ಈ ತುಳು ಕೂಟ ಇರೋದ್ರಿಂದ ಒಂದು ವರ್ಷ ತುಳುವಿಗೆ ಕಲ್ತ್ಕೊಂಡ್ಬಂದಿದ್ದೇನೆ. ತುಳು ಬರಲ್ಲ, ಅದರ ಒಂದು ಶಾಸ್ತ್ರ ಮಾತೆಗಳ ಸೌಲಭ್ಯರು ಎಲ್ಲ ತುಳು ಬರ್ಬೋದು. ಒಂದೇ ಅರ್ಥ ಅವರು ಅದೇ ವೇದಿಕೆಯಲ್ಲಿರುವ ಗಣ್ಯರೇ, ಎಲ್ಲ ಅತಿಥಿಗೂ ನನ್ನ ನಮಸ್ಕಾರಗಳು. ನನ್ನ ಬಹುದಿನದ ಕನಸು ಆಶ್ರಮ ಮಾಡಬೇಕೆನ್ನುವುದು ಕಾರಣ ಅನಾರೋಗ್ಯದಲ್ಲಿ ಬಳಲುತ್ತಿರುವ ಅನಾಥರಿಗೆ ಊಟ ಇಲ್ಲದೆ ನೆಲೆ ಇಲ್ಲದೆ ಇರುವಂತಹ
ನಾನು ಮಾತಾಡ್ತೀನಿ. ಸೋದರರೇ, ನಿಮ್ಮ ಆರಾಧನೆಯ ಸೋದರರೇ, ಹರೀಶ್ ಭಟ್ ಪುರಂದರಿ ನಾನು ಶುಭಾಶಯ ಬಂದಿದ್ದೆ. ನನ್ನದು ಬೇಸಿನ ತುಮಕೂರು. ಪ್ಲೇಸ್ನ ಅಖೇದ ಘಟ್ಟ ಗುರುಕಾರಣ ನಮ್ಮ ತುಳುಕೂಟದ ಚೇರ್ಮನ್ ಗುರುಕಾರಿನ ಬಿಡಿ ಕ್ಷೇತ್ರನ ಗುರುಕಾರಣ ಪಾಡ್ತಿದೆ. ವರ್ಷದವರೆಗೂ ಕೆಲವು ಜನ ಸೇರಿ ಈ ಭಾಷೆಯಲ್ಲಿ ಸಂಸ್ಕೃತಿ ಬಗ್ಗೆ ಅಭಿಮಾನಕ್ಕೆ ಒಂದು ಸೇರಿ ಭಾಷೆ ಉಳಿಪಡೆ ಒಂದು ಪ್ರಯತ್ನ ಸಾಮಾಜಿಕ ಒಂದು ಕಳಕಳಿ ಬದ್ಧತೆ ಇತ್ತಿನ ಈ ಭಾಷೆಯಲ್ಲಿ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇತ್ತಿನ ಅಭಿರುಚಿ ಇತ್ತಿನ ಅಭಿಮಾನ ಇತ್ತಿನ ಹೊಗಾದ ಬಂಧುಗಳು ಸೇರಿ ಈ ಸಂಸ್ಥೆ ಕಾರ್ಯಕ್ರಮಗಳು ಮಾಡಬಹುದು. ವರ್ಷದಲ್ಲಿ ತಪ್ಪಿರುವ ಕಾರ್ಯಕ್ರಮ ಈ ಸಾಂಸ್ಕೃತಿಕ ತುಳುಕದ ಬಗ್ಗೆ ನಡೆದ ಕಾರ್ಯಕ್ರಮದ ಬಗ್ಗೆ ನಿಮಗೆ ಕೂಡ ಮಾಹಿತಿ ಉಂಟು. ಸಕಾರಾತ್ಮಕ ಭಾವನೆಯಿಂದ ಸಕಾರಾತ್ಮಕ ಭಾವನೆ ಹೆಚ್ಚಿನ ಬಂಧುಗಳು ಒಟ್ಟಾದಾಗ ಸಮಾಜಗಳು ಎದ್ದೇ ಕೆಲಸ ಆಗುವುದು ಸಮಾಜ ಒಳ್ಳೆಯದು ಅಂತ ಒಂದು ವಿಷಯ ನಾನು ಕೂಡ ಕೇಳಿದೆ. ಜೀವನಗಳು ಕೆಲವರಿಗೆ ಜೀವನದ ಬದುಕುವೆ ಸಾಹಿತ್ಯ ವಯಸ್ಸು ಸಾಹಿತ್ಯ ಅಭಿರುಚಿ ಕೆಲವರಿಗೆ ಜೀವನ ಬದುಕುವಿಗೆ ಕೆಲವರಿಗೆ ಜೀವನ ಬಾಳುವಿಗೆ ಕೆಲವರಿಗೆ ಜೀವನ ಹೋರಾಟ ಮಾಡುವಿಗೆ ಕೆಲವರಿಗೆ ಜೀವನ ಮುಗಿಯುವಿಗೆ ಒಂದು ವ್ಯಕ್ತಿಗೆ ನಮ್ಮ ಮದುವೆ ರಮ್ಯ ಆಗಿದ್ದಾರೆ. ಜೀವನವನ್ನು ಹೋರಾಟ ಮಾಡುವುದಂತೆ ಜೀವನದಲ್ಲಿ ಸವಾಲನ್ನು ಸ್ವೀಕಾರ ಮಾಡಿದರೆ ಗೆದ್ದಿನ ಜೀವನವನ್ನು ಗೆದ್ದಿನ ರಮ್ಯ ಆಗಿದ್ದಾರೆ. ನಮ್ಮ ಮಾತ ಕುಡೋದೇ ಸತ್ಯ ಮದುವೆಯಿದ್ದರಾಗಿ ಮದುವೆಯಲ್ಲಿ ಕೊಡುವುದ ಸಂತೋಷದ ಸಂಭ್ರಮವನ್ನು ಕೊಟ್ಟಿರೋ ಒಂದು ವಿಷಯ ಒಂದು ವಸ್ತು ಅಂತ ಮಾತಾಡಬೇಕು. ರಂಗ್ ಕೂಡ ಅವರ ಒಂದು ಪಾಸಿಟಿವ್ ಎನರ್ಜಿ ಅನ್ನೋಣ ಸಕಾರಾತ್ಮಕ ಶಕ್ತಿ ಬಲ ಅವರ ಒಂದು ಪಾಸಿಟಿವ್ ಎನರ್ಜಿ ಅನ್ನೋಣ ಸಕಾರಾತ್ಮಕ ಶಕ್ತಿ ಬಲ ಮದುವೆಗೆ ರಂಗ ಬಗ್ಗೆ ಕೊಡುವುದ ಕಾರ್ಯಕ್ರಮ ಪ್ರತಿ ವರ್ಷ ತುಳುಕುಗಳಲ್ಲಿ ಮಾಡುವುದಿಲ್ಲ. ವಿಶೇಷವಾಗಿ ಈ ಸರ್ತಿ ಸಂಚಲನರಾಗಿನ ಯಶೋಧನ ಮತ್ತು ಜ್ಯೋತಿಗಳನ್ನು ಸೇರಿ ಮಾತನ್ನು ಉಂಟು ಮಾಡುವ ಈ ಕಾರ್ಯಕ್ರಮ ಭಾರಿ ಪೂರ್ಣ ಅಂತ ರೀತಿ ಜನ ಬೈತಾರೆ. ಈಗೆಲ್ಲ ಮಾತುಗಳ ವಿಶೇಷವಾದ ಸೂಚನೆ ತುಳುಕುಗಳಲ್ಲಿ ವಿಶೇಷವಾದ ಬಂದಾಗ ಈ ಮಂತ್ರದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇದು ಸಂಚಾರಗಳು ನಡೆಯುತ್ತದೆ. ಮಂತ್ರದ ಕುಟುಂಬ ಆ ಸಂಚಾರಕರು ಆ ಕಾರ್ಯಕ್ರಮ ವಿಶೇಷವಾಗಿ ಮಹಿಳಾ ಶಕ್ತಿ ಪೂಜ್ಯರು ಆ ಕಾರ್ಯಕ್ರಮ ನಮ್ಮ ಇಲ್ಲದ ವಯಸ್ಸಿ ಲೇಸಿನ ಮದುವೆಯ ಕಾರ್ಯಕ್ರಮಕ್ಕೆ ಮಸ್ತು ಒಂದು ಇಂಟ್ರೆಸ್ಟ್ ಬೇಕಿತ್ತು ಮಕ್ಕಳು ಅದೆಲ್ಲ ಒಂದು ವಿಶೇಷವಾದ ಸೌಂದರ್ಯ ಸಂದರ್ಭ ಒಂದು ವಿಷಯ ಪಾಠ ನಮಗೆ ಶ್ರೀಕಾಂತ ಶೆಟ್ಟರು ಒಂದು ವಿಷಯ ಪಾಠ ಇದೆ. ನಮ್ಮ ಆಚಾರ ವಿಚಾರ ಸಂಸ್ಕೃತಿಯ ಪ್ರಕೃತಿಯ ಬಗ್ಗೆ ಮದುವೆಗೆ ರಂಗದ ವಿಷಯದ ನಮ್ಮ ಹಿರಿಯ ಮಕ್ಕಳು ಅಗಲ ಜೀವನವನ್ನು ನಮ್ಮ ಈ ಮಾಡರ್ನ್ ಪ್ರಾಕ್ಟೀಸ್ ದಾಖಲೆ ಸಂತೋಷಗಳು ಬಂದಿದೆ ಅಂದ್ರೆ ಅದರ ಆಂತರಿಕವಾದ ನನ್ನ ಸಂತೋಷ ಇದೆ. ನಮ್ಮ ಪಿಲ್ಲರ್ ಮಾಡೋದಿಲ್ಲ. ನಾನು ಎರಡು ದಿನ ಯುರೋಪ್ ಇದೆ. ಯುರೋಪದ ಪ್ರತಿಯೊಂದು 4 ದೇಶದ ಹೊರಗೆ ನಾನು ಕೋರ್ಟ್ಗಳು ಟೈಗಳು ಒಂದು ವಿಷಯ ಹೋಗಿದ್ದೇನೆ. ದೇ ಆರ್ ವೆರಿ ಬ್ಲೆಸ್ಡ್ ವಿತ್ ದ ನೇಚರ್. ಪ್ರಕೃತಿ ಅದೇ ಮಸ್ತು ಒಲಿನ ಪದ್ಧತಿಯನ್ನು ನಮ್ಮ ಧರ್ಮಗಳು ನಮ್ಮ ಸನಾತನ ಧರ್ಮಗಳು ನಮ್ಮ ಪ್ರಕೃತಿ ಪೂಜೆ ಮಾಡುವ ಕಲ್ಲನ್ನ ಮಾರುವ ಗಿಡವು ಪೂಜೆ ಪ್ರತಿಯೊಂದು ವಿಷಯ ಪೂಜೆ ಮಾಡುವ ಅಂದ ನೈಜ ಜೀವನವನ್ನು ಅವನ ದುರುಪಯೋಗ ಮಾಡುವುದಿಲ್ಲ, ಎಕ್ಸ್ಪ್ಲಾಯ್ಟ್ ಮಾಡುವುದಿಲ್ಲ. ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದ ಬರುವುದಿಲ್ಲ, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆದ ಬರುವುದಿಲ್ಲ. ಅದನ್ನು ನಮಗೆ ಮಾತ್ರ ತುಂಬುವುದಿಲ್ಲ. ಅಂದ ಯಾರೇ ನಾವು ಇದಕ್ಕೆ ಒಳ್ಪದ ಪ್ರಕೃತಿ ದುರುಪಯೋಗ ಮಾಡುವ ವಿಷಯ ಅವನ ಅಂಚನೆ ಇದು ಜನಸಂಖ್ಯೆ ಅಲ್ಲ ಕಾರಣ ಅದು ಆಟ ಅವನ ಅಂಚನೆ ಹೋಗಿದ್ದ ನಮಗೆ ಕೊಲೆಯುವುದು ನಮ್ಮ ಪ್ರಕೃತಿ ಹಾಳು ಮಾಡುವುದಿಲ್ಲ. ಇದೆಲ್ಲ ಬೇರೆ ಬೇರೆ ಸೇವಾ ಸಂಸ್ಥೆಗಳ ಲ್ಯಾಂಡ್ಸ್ ಬೇರೆ ಬೇರೆ ಇಟ್ಟು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಎನ್ವೈರನ್ಮೆಂಟ್ ಹೋಗಿ ವಿಷಯ ಮಾಡ್ತಿದ್ದೆ ಅಂಚದು ನಮ್ಮ ಪ್ರತಿಯೊಂದು ವ್ಯಕ್ತಿಗೆ ನಮ್ಮ ಜೀವನ ಪ್ರಕೃತಿಯ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಲು ನಮ್ಮ ಜೀವನವನ್ನು ಮುಂದುವರಿದ ಪಾತ್ರ ಮಾಡಿದ್ದು ತುಳುಕೂಟರು ಮತ್ತು ನಾನಾದ ಸದಸ್ಯರು ನಾವು ಈ ಭಾಷೆಯ ಬಗ್ಗೆ ಅಭಿಮಾನದಿಂದ ತುಳು ಅಪ್ಪನ ಜೋಗರು ಮಾತ್ರ ಇವರು ಬರೋರು ಈ
ತುಳುಕೂಟ ತಪ್ಪಿಲ್ಲ. ತುಳುಕೂಟ ಇಲ್ಲದ ತುಳುದ ಇಲ್ಲದ ಪ್ರತಿಯೊಂದು ಇಲ್ಲದ ಒಂದು ಸಂಸ್ಕಾರ ಉಳಿಯುವುದು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರ, ನಮ್ಮ ದುಡ್ಡು ಬದುಕಬೇಕಾದ ಹಚ್ಚಿ ಕಳಕಳಿಗಳ ದಿನದಿನಗಳ ಮತ್ತೊಂದು ಮತ್ತಿನ ಮಾತೆಲ್ಲ ಅಧ್ಯಕ್ಷನ ಒಂದು ನೆರಳು ಸೋಮ್ಯ ಸಂಪಾದಕ ಭಾರತದಲ್ಲಿ. ಥ್ಯಾಂಕ್ ಯು ಸರ್. ವಿದೇಶಕ್ಕೆ ನಮ್ಮ ಕೂಟದ ಕುಕ್ಕರೊಂದು ಆದ ಅಂತಾರಾಷ್ಟ್ರೀಯ ಸಂಸ್ಥೆಯ ಲಯನ್ಸ್ದ ಬಾರಿಮಲ ಉದ್ಯೋಗದಲ್ಲಿ ಬಾಳ ಇತರಲ್ಲಿ ಬರ್ತದೆ. ಆನಂತರ ನಮ್ಮ ತುಳುಕೂಟವು ಬಾರಿ ಹೋಗದ ಸಾಕಾಗಿರುತ್ತದೆ ಸರ್. ಮೊದಲಿನ ಪಾತ್ರೆ ಸೊನ್ನೆ ಸೊಂದವರು ಇತ್ತೆ ಬರ್ತಿನ ಮಾತ ಹಿನ್ನೆಲೆಗಳು ನಮ್ಮ ತುಳುಕೂಟದ ವಹಿಸಿದ್ದು ನೆಂಪುದ ಸ್ಮರಣೆಗೆ ಕೊಡು ಬರದು ಪಿನ್ನಪ್ಪ ಮತ್ತೊಂದು ನೆನಪುಗಾರ ಸುರುಕಾರು ಇಲ್ಲಿಂದ ಕಟ್ಟದ ಉಡುಪನ ನಂತರ ಬೈದಿನ ತುಳಸಿ ದೇವಾಲಯ ನೆರಳು ಅಂಚನೆ ತುಳಸಿ ಕುಲ್ಸುಮ್ ಅಬುಬಕರ್ ನಮ್ಮ ಉಡುಪನದ ಲೇಸು ಹೋಗಿದ್ದು ಬೈದಿನ ಕುಲ್ಸುಮ್ ಅಬುಬಕರ್ ನೆರಳು ಜಾನೆ ಬರ್ಬೋದ ನೆರಳು ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ವೈ.ಎನ್. ಶೆಟ್ಟಿ ನೆರಳು. ಅಂಚನೆ ಯಶ್ಪಾಲ್ ಸುವರ್ಣ ನೆನಪುದ ಸ್ಮರಣೆಗೆ ಹೊರಡುತ್ತಾರೆ. ಅಂಚನೆ ಸತೀಶ್ ಕುಂದರ್ ನಮಗೆ ಮೀನುಗಾರ ಸಂಘದ ಅಧ್ಯಕ್ಷರಾದ ಸತೀಶ್ ಕುಂದರ್ ನೆನಪುದ ಕಾಣಿಸಿದರು. ಅಂಚನೆ ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಸರ್ ಬಂಡಿಮಾನ್ ನೆನಪುದ ನೆನಪುದ ಸ್ಮರಣೆಗೆ ಗಿಡ ಕೊಡ್ಲ ನೆನಪು ನಿಗಮಗಳು ನಡೆದು ಎಂಬುದ ಕಾರ್ಯಕ್ರಮ ಬಂದಾಗ ಒಂದು ಗುಲಾಬಿ ಖಂಡಿತ ಪಸಂದು ಬರಡು ಬಂದು ನಮ್ಮ ಮತ್ತೊಂದಿಲ್ಲ ಸೊನ್ನೆರು ಮಾತಾಡಿದೆ ಕಡೆ ಅಭಿಯಾನಿಗಳು ಪ್ರತಿಬಿಂಬಿಸಿದರು. ಸೊನ್ನೆ ಸಮುದಾಯ ಮನಸ್ಸೊಂದಿಗೆ ನಮ್ಮ ಕೂಟದ ಒತ್ತು ಕುರಿತಾಯನ ವಿದ್ಯಾ ರಮೇಶ್ ಪಂದ್ರ ಸಂದರ್ಭ ಪಡೆದಿದ್ದಾರೆ. 5 ಅಧ್ಯಕ್ಷರ ಅನುಮತಿಗೆ ತುಳುಕೂಟ ಉಡುಪಿ ರಿಜಿಸ್ಟರ್ ಇದರ ಒಂದು ಮೊದಲನೆಯ ಕಾರ್ಯಕ್ರಮಕ್ಕೆ ಮೊದಲನೆಯ ಗಂಡು ಕಂಟಿನ ಒಂದು ಗಂಧರ್ವ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಉಡುಪಿದ ಖ್ಯಾತ ವಕೀಲರಾಯನ ಶಾಂತರಾಮ ಶೆಟ್ಟಿ ಬೈದರು ಬೆಳೆದು ಮೋಸದ ತುಳುಕುದ ಪರವಾಗಿ ಸರ್ ವೇದಿಕೆ ಸಮಿತಿ ಒಂದು ಜಿಲ್ಲಾಧಿಕಾರಿಗಳನ್ನು ಭಿನ್ನ ಅಧ್ಯಕ್ಷರಿದ್ದಾರೆ. ಉಡುಪಿದ ಪ್ರಖ್ಯಾತ ವಕೀಲರಾದ ಡಾಕ್ಟರ್ ಶಾಂತರಾಮ ಶೆಟ್ಟಿ ನಮ್ಮ ತುಳುಕೂಟದ ಹೆಮ್ಮೆಯ ಗೌರವ ಸಲಹೆಗಾರರು ಮೋಕೆ ತುಳುಕೂಟದ ಅಭಿಮಾನ ನಿರ್ಣಯ ಪಡೆದು ಬಂದರು. ತುಳುಕೂಟ ಉಡುಪಿ ರಿಜಿಸ್ಟರ್ಡ್ ವಕೀಲರು ನಡೆಸುವ ಈ ಒಂದು ಮೊದಲನೆಯ ನಡೆಸಿದ ಸಭಾ ಕಾರ್ಯಕ್ರಮ ಮತ್ತು ಹೊರಳುಗಳನ್ನು ಈ ಲೇಸಿಗೆ ರಂಗದಿಂದ ಜಾಗೃತಿ ಬೈದಿನ ಮಾತ್ರ ಮಂಗಳವಿಲ್ಲ ತುಳುನಾಡು ಬರಲಿಲ್ಲ ಸೊನ್ನೆ ಸಂದೇಶ ಬರೆದಿನ ನಮ್ಮ ಕರ್ತವ್ಯ ಅಂಚಾಗೆ ಇದು ತುರುಕು ಇಂದು ನಮ್ಮ ಮೊದಲನೇ ರಂಗದ ಲೇಸಿನ ಒಂದು ಅದರಾದ ಉಡುಪಿನ ಮನಸ್ಸಿನ ಕಟ್ಪಾಡಿ ನಿವೃತ್ತ ಸೈನಿಕ ಶಿಕ್ಷಕಿ ಶ್ರೀಮತಿ ತುಳಸಿ ದೇವಾಡಿಗ ಬೆಳೆದ ತುಳುಕೂಟದ ಮಾತನ್ನು ಸವಾಲು ಉಡದಿಂದಿನ ಅಂಚನೆ ನಮ್ಮ ಲೇಖಕ ಬೈದಿನ ಧನಂಜಯ ಮಲ್ಲ ಬಿಂದಿ ಸುಗಮ್ಯ ಜಿಲ್ಲಾ ಮಹಿಳಾ ಒಕ್ಕೂಟ ಉಡುಪಿ ಧರ್ಮ ಪ್ರಾಂತ್ಯದ ಶ್ರೀಮತಿ ಜಾನ್ ಬರ್ಬೋಜ ಬೆಳೆದ ಮಾತನ್ನು ಸವಾಲು ಉಡದಿಂದಿನ ಅಂಚನೆ ಈಗ ಲೇಖಕರು ಮಲ್ಲ ಬಿಂದಿಯಾದ ಬೈದಿನಾರು ಅನುಪಮ ಮಹಿಳಾ ಮಾಸಿಕ ಪತ್ರಿಕೆ ಸಹ
ಎಂತ ದೊಡ್ಡರಾಯನ ಶ್ರೀಯುತ ಸತೀಶ್ ಕುಂದ್ರ मेरा नाम है तो मोके पड़े मेरे नाम होगा मातृ परवार उड़ल दिनान सोने इन तरह का विकास में ना वैसे दिनान नमस्कार का उड़ल मिनिस्टर नेता करने के बुद्धाराय ना श्रीता विधि क्षेत्र सर केरला नाम मातृ परवार अति सोने तुलुगुट का बुद्धाराय तो तुलुगुट जिला राज्योत्सव प्रशस्ति ನಡೆಸುತ್ತಿರುವುದನ್ನ ಎಲ್ಲ ತುಳುಕೂಟದ ಮೌಖಿಕ ಗೌರವ ದುರ್ಗರಾಯನ ಶ್ರೀಯುತ ಬಿ ಜಯಶಕ್ತಿ ಇಂದ್ರಾಣಿ ಮೇಲೆಗಳ ತುಳುಕೂಟದ ಸರ್ವ ವರ್ಗಗಳ ಪರವಾಗಿ ಅರ್ಪಿಸಿದ್ದಾರೆ. ಇನ್ನಿತರೆ ಮಕ್ಕಳ ನಮ್ಮ ತುಳುಕೂಟದ ವಸ್ತು ದುರ್ಗರಾಯನ ಶ್ರೀಯುತ ಮೊಹಮ್ಮದ್ ಮೌಲಾ ಮತ್ತು ಶ್ರೀಯುತ ರಶ್ಮಿಕಾಂತ್ ಬಿಸ್ಕೂರು ಎಲ್ಲರ ಮಾತೃ ಅಂಚನೆ ನಮ್ಮ ತುಳುಕೂಟದ ಕಾರ್ಯಾಚರಣೆಯ ಗಂಗಾಧರ ದೇವಿಯರು ಎದುರಿಸಲಾಗುತ್ತದೆ. ಅಂಚನೆ ನಮ್ಮ ತುಳುಕೂಟದ ಪಣವರ್ಗಕಾರ ಶ್ರೀಯುತ ಚೈತನ್ಯ ಎಂಜಿ ಎದುರಿಸಲಾಗುತ್ತದೆ. ಅಂಚನೆ ಮದರಲ್ಲಿ ರಂಗದ ಪಂಚಾಯತರಾಯನ ಶ್ರೀಮತಿ ಯಶೋಧಾ ಕೇಶವ್ ಒಬ್ಬ ಜ್ಯೋತಿ ದೇವಾಡಿಗ ನಿಂತಿಲ್ಲ ಮೋಟದ ಸರ್ವೇಲೆ ಇದರ ಹೆಸರು ತಿಳಿಸುವಾಗ ಮಾತೃಗಳ ಶಿಕ್ಷಕರು ತುಳುಕೂಟದ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ವೈದ್ಯರು ಮಕ್ಕಳಿಂದ ತುಳುಕೂಟದ ಪರವಾಗಿ ಮೌಖಿಕ ಸರ್ವೇಲೆ ಮದರಲ್ಲಿ ನಡೆದ ರೇಸು ಏನು ಮುಖ್ಯನೋ ಈ ರೇಸು ಗೆಲ್ಲುವ ಕಾರಣ ಮೇಲೆ ಪಾಲು ಪಡೆಯಲು ವೈಜ್ಞಾನಿಕರು ಮಾತೆಲ್ಲ ಅದೇ ಮುಖ್ಯ ಅಂಚಾದ ಈಗ ರೇಸು ತಂದೋದು ಪಾಲು ಪಡೆಯಲು ವೈದ್ಯ ಇಂಥ ಮಾತುಗಳ ತುಳುಕೂಟದ ಪರವಾಗಿ ಮೌಖಿಕ ಸರ್ವೇಲೆ ಈಗ ನಮ್ಮ ಮದರಂಗಿ ಗೆಲ್ಲಿಸಿದ್ದು ಹೆಚ್ಚಿನ ಪ್ರಚಾರ ಕೊಟ್ಟು ಈಗ ಗೆಲ್ಲಿಸಿದ್ದು ಎಲ್ಲ ಮೌಖಿಕ ಗೆಲ್ಲಿಸುವ ವೈದ್ಯ ಮಾತ್ರ ಮಾಧ್ಯಮಗಳಿಂದ ಪತ್ರಕರ್ತರಿಂದ ತುಳುಕೂಟ ವೃತ್ತಿ ಗೆಲ್ಲಿಸಿದ ಪ್ರಭಾವ ವಿಶೇಷವಾದ ಸ್ಪರ್ಧಿಸಲಾಗುತ್ತಿದೆ. ಅಂಚನೆ ನಮ್ಮ ಈ ಲೇಖ ನಡಪಡಾಂಡ ನನಗೆ ಈ ಕೊಲ್ಲದ ಸಭಾಮೇಳನ ಮತ್ತು ಗಂಭೀರ ಸಹಕಾರ ಸಾಮಾನ್ಯ ಸಭಾಪತಿಗಳ ಮಾತ್ರ ಆಡಳಿತ ಮಂಡಳಿಗಳ ತುಳುಕೂಟ ಉಡುಪಿ ದೇಶದ ಈಗಲೇ ಪ್ರತಿನಿಧಿ ಕ್ಷಣನು ಕ್ಯಾಮರಾ ಕರೆದಿದ್ದು ಎಂಕಿನ ತುಂಬುವ ಉತ್ಪಾದಕರು ನಮ್ಮ ಮೌಖಿಕ ಫೋಟೋಗ್ರಾಫರ್ ಶ್ರೀಯುತ ಸುರೇಶ್ ಮೆರೆದ ತುಳುಕೂಟದ ಪರವಾಗಿ ತೊರೆದಿದ್ದಾರೆ. ಮದರಲ್ಲಿ ರಂಗದ ಲೇಖಕರು ಮತ್ತು ಜನ ಮಾಮೂಲ ಮನಸ್ಸಿನ ಗಾನಿಗಳು ಪಣವರ ಸರ್ಕಾರಗಳು ಪ್ರೋತ್ಸಾಹ ಮಾಡಿದ್ದಾರೆ. ಅಕ್ಲೆಲ್ಲ ಉಡಲ್ದಿನ ತೊರೆದಿದ್ದಾರೆ. ಉಡುಪಿದ ನಯನಾಕಾಂತಿ ಗಿಫ್ಟ್ ಸೆಂಟರ್ ವಿಶ್ವದ ಉಡುಪಿ ಮತ್ತು ಮಲ್ವಾದ ಉಡುಪಿ ಸಂಸ್ಕೃತಕ್ಕೂ ಈಗ ಹೆಸರು ವಸ್ತು ರೂಪದ ಇಲಾಖೆಗಳು ಸಹಕಾರ ಕೊಟ್ಟಿದ್ದಾರೆ. ಅಕ್ಲೆಲ್ಲ ತುಳುಕೂಟದ ಮಾತಿನ ಪರವಾಗಿ ಸೊಳ್ಳೆಗಳ ಇಲಾಖೆ ಅಕ್ಕೇರಿಗ ಈ ನಮ್ಮ ದೇಶದ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಾಡಿದ ಮಾತುಗಳ ಒಂದೇ ಪಾತ್ರಗಳು ಸೊಳ್ಳೆ ಪಡೆದು ಈ ಮಾತೆಲ್ಲ ಮೌಖಿಕ ಸಂದರ್ಭ ಬಂದಿನ ನಮ್ಮ ಕೂಟದ ಕೂಟಗಳು ಸದಾ ಸಾಕಾರದಲ್ಲಿ ನಾವು ವಿದ್ಯೆ ರಾಮೇಶ್ವರ ಜಿಲ್ಲೆಯ ಮೌಖಿಕ ಸಂದರ್ಭ ಬಂದರೆ ಅಂಚನೆ ಇಲ್ಲಿ ನಮ್ಮ ಹೊಸದಾದ ನಮ್ಮ ತುಳುಕೂಟ ಬದುಕಿನ ಸುನೀಲ್ ಶೆಟ್ಟಿ ಪಕ್ಕ ಶೆಟ್ಟಿ ಒಂದು ವಿತರಣೆಗೆ ಬರ್ತದೆ